ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪಾಪವ ತೊಳೆಯಲು ಶಾಪವ ನೀಗಿಸಲು, ಪಾಪವ ತೊಳೆಯಲು ಶಾಪವ ನೀಗಿಸಲು ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಈ ಮುಂಚಾನೆ ವೇಳೆ ಈ ಆಲಯದಲ್ಲಿ ಪೂರ್ತಿಯಾಗಿ ಯೇಸುವಿನ ರಕ್ತದ ಹನಿಗಳು ಬೀಳುವಂತೆ ಯೇಸುವಿನ ರಕ್ತದಲ್ಲಿ ನಮ್ಮೆಲ್ಲರನ್ನ ಸಮರ್ಪಣೆ ಮಾಡಿಕೊಡೋಣ. ಕಲ್ವಾರಿಯ ಶಿಲುಬೆ ಮೇಲೆ ಸುರಿಸಲ್ಪಟ್ಟ ರಕ್ತವು ಇದು ನಮ್ಮ ಒಬ್ಬೊಬ್ಬರ ಮಧ್ಯದಲ್ಲೂ ಕೂಡ ನಮ್ಮ ತಲೆಯಿಂದ ಅಂಗಾಲಿನವರೆಗೆ ಯೇಸುವಿನ ರಕ್ತ ಬೀಳಲಿ. ಯೇಸುವಿನ ರಕ್ತದಿಂದ ಎಲ್ಲವೂ ಬಿಡುಗಡೆ, ಯೇಸು ರಕ್ತದಲ್ಲಿ ಎಲ್ಲವೂ ಬಿಡುಗಡೆ. ಎಲ್ಲರೂ ಸೇರಿ ಹೇಳೋಣ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪಾಪವ ತೊಳೆಯಲು ಶಾಪವ ನೀಗಿಸಲು, ಪಾಪವ ತೊಳೆಯಲು ಶಾಪವ ನೀಗಿಸಲು ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪಾಪವ ತೊಳೆಯಲು ಶಾಪವ ನೀಗಿಸಲು, ಪಾಪವ ತೊಳೆಯಲು ಶಾಪವ ನೀಗಿಸಲು ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಸರಿ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಸರಿ, ಯೇಸುವಿನ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ರೋಗವ ನೀಗಿಸಲು ಶಾಪವ ನೀಗಿಸಲು, ರೋಗವ ನೀಗಿಸಲು ಶಾಪವ ನೀಗಿಸಲು ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ರಕ್ತದಲ್ಲಿ ಬಿಡುಗಡೆ, ರಕ್ತ ಜಯ. ಯೇಸು ರಕ್ತ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಬಂಧನ ಮುರಿಯಲು ಕಟ್ಟುಗಳೊಡೆಯಲು, ಬಂಧನ ಮುರಿಯಲು
ಕಟ್ಟುಗಳೊಡೆಯಲು ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ. ಎಲ್ಲರೂ ಸರೇ ಜಯ, ಯೇಸುವಿನ ರಕ್ತ 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 ಜಯ. ಹಾಲೆಲು ಹಾಲೆಲೂಯ, ಹಾಲೆಲು ಹಾಲೆಲೂಯ, ಹಾಲೆಲು ಹಾಲೆಲೂಯ, ಹಾಲೆಲು ಹಾಲೆಲೂಯ. ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸು ರಕ್ತ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಎಲ್ಲ ಸರಿ, ನಾವಿರುವ ಸ್ಥಳ ಯೇಸುವಿನ ರಕ್ತದಲ್ಲಿ ತುಂಬಲ್ಪಡಲಿ. ಯೇಸುವಿನ ರಕ್ತದಿಂದ ಇದೋ ನಾವಿರುವಂತ ಸ್ಥಳ ಆವರಿಸಲ್ಪಡಲಿ. ಎಲ್ಲ ಪಾಪ ಶಾಪ ದೋಷಗಳು ಯೇಸು ರಕ್ತದಲ್ಲಿ ಸುಟ್ಟು ಬೂದಿಯಾಗಲಿ. ಎಲ್ಲ ಮಾಟ ಮಂತ್ರ ಶಕ್ತಿಗಳು, ಎಲ್ಲ ಬಂಧನಗಳು ಯೇಸುವಿನ ರಕ್ತದಲ್ಲಿ ಸುಟ್ಟು ಬೂದಿಯಾಗಲಿ. ರೋಗವ ನೀಗಿಸಲು, ಪಾಪವ ನೀಗಿಸಲು, ರೋಗವ ನೀಗಿಸಲು, ಪಾಪವ ನೀಗಿಸಲು ಯೇಸುವಿನ ರಕ್ತ ಜಯ. ಆಮೆನ್. ಯೇಸುವಿನ ರಕ್ತ ಜಯ, ಯೇಸು ರಕ್ತ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸುವಿನ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಸರಿ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಕೈಗಳು ಬರ್ತಿ, ಯೇಸುವಿನ ರಕ್ತ ಜಯ. ಎಲ್ಲರೂ ಕೈಗಳು ಬರ್ತಿ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಬಂಧನ ಮುರಿಯಲು, ಶಾಪವ ಒಡೆಯಲು, ಬಂಧನ ಮುರಿಯಲು, ಶಾಪವ ಒಡೆಯಲು ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ರಕ್ತದಲ್ಲಿ ಒಪ್ಪಿಸಿಕೊಳ್ಳೋಣ. ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಆಮೆನ್. ಯೇಸುವಿನ ರಕ್ತ ಜಯ, 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 ಯೇಸುವಿನ ರಕ್ತ ಜಯ. ರಕ್ತ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ನಮ್ಮ ಮೇಲೆ ಯೇಸುವಿನ ರಕ್ತವು ಬೀಳಲಿ. ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಆಮೆನ್. ಯೇಸುವಿನ ರಕ್ತ ಜಯ, 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 ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ. ಯೇಸು ರಕ್ತದಲ್ಲಿ ಬಿಡುಗಡೆ, ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಬಿಡುಗಡೆ. ಇದು ನನ್ನ ಕುಟುಂಬದ ಮೇಲೆ, ವಿಚಾರಣೆ ಮೇಲೆ, ನನ್ನ ಮೇಲೆ ಯೇಸು ರಕ್ತವು ಹರಿಯಲಿ. ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ,
ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಎಲ್ಲರೂ ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ. ಎಲ್ಲರೂ ಕೈ ಕೈ ತಟ್ಟಿ ಚಪ್ಪಾಳೆ ತಟ್ಟಿ, ಎಲ್ಲರ ಕೈ ಚಪ್ಪಾಳೆ ತಟ್ಟಿ ಹೇಳ. ಯೇಸುವಿನ ರಕ್ತ ಜಯ, 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 ಯೇಸುವಿನ ರಕ್ತ, ಯೇಸುವಿನ ರಕ್ತ ಬೀಳಲಿ, ಯೇಸುವಿನ ರಕ್ತ ನಮ್ಮ ಮಧ್ಯೆ ಒಬ್ಬೊಬ್ಬರ ಮೇಲೆ ಬೀಳಲಿ, ಬೀಳಲಿ. ಶಾಪಗಳ ಮೇಲೆ, ಕಟ್ಟುಗಳ ಮೇಲೆ, ಬಂಧನಗಳ ಮೇಲೆ ಇದು ಯೇಸುವಿನ ರಕ್ತ. ಯೇಸು ರಕ್ತದಲ್ಲಿ ಪೂರ್ಣವಾದ ಬಿಡುಗಡೆ, ಯೇಸು ರಕ್ತದ ಪೂರ್ಣವಾದ ಬಿಡುಗಡೆ. ಕಲ್ವಾರಿಯ ರಕ್ತ ನನ್ನ ಮೇಲೆ, ಕಲ್ವಾರಿಯ ರಕ್ತ ನನ್ನ ಮೇಲೆ ಬೀಳಲಿ. ಕಲ್ವಾರಿಯ ರಕ್ತ ನನ್ನ ಪಾಪ ದೋಷಗಳನ್ನು ಶುದ್ಧೀಕರಿಸಲಿ, ಎಲ್ಲ ಶಾಪಗಳನ್ನ ಶುದ್ಧೀಕರಿಸಲಿ. ಪೂರ್ವಿಕರಿಂದ ಬಂದ ಶಾಪಗಳು, ಮಾಟ ಮಟ್ಟದ ಕಟ್ಟೆಗಳು ಯೇಸು ರಕ್ತದಲ್ಲಿ, ಯೇಸು ರಕ್ತದಲ್ಲಿ ಸುಟ್ಟು ಬೂದಿಯಾಗಲಿ. ಯೇಸು ರಕ್ತದಲ್ಲಿ, ಯೇಸು ರಕ್ತದಲ್ಲಿ ಬಿಡುಗಡೆ, 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 ಬಿಡುಗಡೆ. ಯೇಸು ರಕ್ತ, ಯೇಸು ರಕ್ತ, ಯೇಸು ರಕ್ತ, ಯೇಸು ರಕ್ತ ನನ್ನ ಪಾಪಗಳನ್ನು ತೊಳೆಯಲಿ, ನನ್ನ ಶಾಪಗಳನ್ನು ತೊಳೆಯಲಿ. ಯೇಸುವಿನ ರಕ್ತ ಕಲ್ವಾರಿಯ ಶಿಲುಬೆಯ ಮೇಲೆ ಸುರಿಸಲ್ಪಟ್ಟ ರಕ್ತವು ಇದೀಗ ನನ್ನ ಮೇಲೆ ಸುರಿಯಲಿ, ಇದೀಗ ನನ್ನ ಮೇಲೆ ಸುರಿಯಲಿ. ಯೇಸು ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ. ಸೈತಾನನ ಸಕಲ ಕಾರ್ಯಗಳಿಂದ ಬಿಡುಗಡೆ, ಯೇಸು ರಕ್ತದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಬಿಡುಗಡೆ. ಬಲ 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 ಬಲ. ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ ಸುರಿಯಲಿ, ಸುರಿಯಲಿ, ಸುರಿಯಲಿ. ಆಲಯ ಪೂರ್ಣವಾಗಿ ಯೇಸು ರಕ್ತದ ಅಭಿಷೇಕ. ಬಲ 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 ಬಲ. ಯೇಸು ರಕ್ತ, ಯೇಸು ರಕ್ತ, ಯೇಸು ರಕ್ತ, ಯೇಸುವಿನ ರಕ್ತ, ಯೇಸು ರಕ್ತ, ಯೇಸುವಿನ ರಕ್ತ. ಬಲ 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 ಯೇಸು ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ ಹರಿಯಲಿ. ಯೇಸುವಿನ ರಕ್ತ, ಯೇಸುವಿನ ರಕ್ತ ಒಬ್ಬೊಬ್ಬರ ತಲೆಯಿಂದ ಹಗಲಿನವರೆಗೆ ಆವರಿಸಲಿ. ಯೇಸುವಿನ ರಕ್ತವು ಸುರಿಯಲಿ, ಯೇಸು ರಕ್ತ ಸುರಿಯಲಿ. ಕಲ್ವಾರಿಯಲ್ಲಿ ಸುರಿಯಲ್ಪಟ್ಟ ರಕ್ತವು ಇದೀಗ ಒಬ್ಬೊಬ್ಬರ ಮೇಲೆ ಸುರಿಯಲಿ. ಪಾಪ ಶಾಪಗಳ ಮೇಲೆ ಇಳಿಯಲಿ, ಬೀಳಲಿ. ರಕ್ತ, 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 ರಕ್ತವು ಬಂಧನಗಳನ್ನು ಒಡೆಯಲಿ, ಕಟ್ಟುಗಳನ್ನು ಒಡೆಯಲಿ. ಯೇಸು ರಕ್ತದಲ್ಲಿ, ಯೇಸು ರಕ್ತದಲ್ಲಿ ಪೂರ್ಣವಾದ ಬಿಡುಗಡೆ, ಪೂರ್ಣವಾದ ಬಿಡುಗಡೆ. ಬಲ 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 ಬಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬಲ 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 ಬಲ. ಪಾಪವ ತೊಳೆಯಲು, ಶಾಪವ ನೀಗಿಸಲು, ಪಾಪವ ತೊಳೆಯಲು, ಶಾಪವ ನೀಗಿಸಲು ಯೇಸುವಿನ ರಕ್ತ ಜಯ. ಕ್ರಿಸ್ತ ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಕ್ರಿಸ್ತ ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ.
ಕ್ರಿಸ್ತ ಯೇಸುವಿನ ರಕ್ತ ಜಯ. ಬಂಧನ ಮುರಿಯಲು ಕಟ್ಟುಗಳೊಡೆಯಲು, ಬಂಧನ ಮುರಿಯಲು ಕಟ್ಟುಗಳೊಡೆಯಲು ಯೇಸುವಿನ ರಕ್ತ ಜಯ. ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ. ಕ್ರಿಸ್ತ ಯೇಸುವಿನ ರಕ್ತ ಜಯ. ಒಂದೇ ಒಂದು ಯೇಸುವಿನ ರಕ್ತದ ಹನಿ ಸಾಕು ಪ್ರಿಯರೇ, ನನ್ನ ಕುಟುಂಬ ಶಾಪಗಳಿಂದ ಬಿಡುಗಡೆ ಹೊಂದಲು. ಇದೋ ಈ ಸಮಯ ನೀವು ದಾಹದಿಂದ ಕೇಳಿ, ಯೇಸುವೇ ನಿನ್ನ ಒಂದೇ ಒಂದು ರಕ್ತದ ಹನಿ ನನ್ನ ಕುಟುಂಬದ ಮೇಲೆ ಬಿದ್ದರೆ ಸಾಕಪ್ಪ. ನನ್ನ ಕುಟುಂಬದಲ್ಲ ಶಾಪ, ಮಾಟ ಮಂತ್ರ, ಕಟ್ಟುಗಳು, ಬಂಧನಗಳು, ಪೂರ್ವಿಕರಿಂದ ಬಂದ ಶಾಪಗಳು ಎಲ್ಲದರಿಂದ ಬಿಡುಗಡೆ. ಯೇಸುವಿನ ರಕ್ತ ಒಂದೇ ಒಂದು ಹನಿ ಪ್ರಿಯರೇ, ಸೈತಾನ ಓಡಿ ಹೋಗ್ತಾನೆ, ಸುಟ್ಟು ಬೂದಿ ಆಗ್ತಾನೆ. ಯೇಸುವಿನ ರಕ್ತ ಜೀವಂತವಾದುದು, ಜೀವವುಳ್ಳ ರಕ್ತ, ಯೇಸುವಿನ ರಕ್ತ. ಈ ಸಮಯ ಮತ್ತೊಂದು ಬಾರಿ ಹಾಡೋಣ, ಯೇಸುವಿನ ರಕ್ತ. ನೀವ್ಯಾರು ಮೌನವಾಗಿರಬೇಡಿ, ನಿಮ್ಮ ಕೈಗಳನ್ನು ತಟ್ಟಿ ಯೇಸುವಿನ ರಕ್ತದಲ್ಲಿ ನನಗೆ ಬಿಡುಗಡೆ. ಎಲ್ಲರೂ ಸೇರಿ, ಎಲ್ಲರೂ ಸೇರಿ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಚಪ್ಪಳೆ. ಯೇಸುವಿನ ರಕ್ತ, ಕೈಗಳ ಮೇಲೆ ತನ್ನಿ, ಕೈ ಮೇಲೆ. ಯೇಸುವಿನ ರಕ್ತ ಜಯ. ಕೂಗಿ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ. ಆಮೆನ್. ಕ್ರಿಸ್ತೇಸುವಿನ ರಕ್ತ ಜಯ. ರೋಗವ ನೀಗಿಸಲು, ಶಾಪವ ಮುರಿಯಲು, ರೋಗವ ನೀಗಿಸಲು, ಶಾಪವ ಮುರಿಯಲು ಯೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ. ಆಮೆನ್. ಯೇಸುವಿನ ರಕ್ತ ಜಯ. ಯೇಸು ರಕ್ತದಲ್ಲಿ, ಯೇಸುವಿನ ರಕ್ತ ಜಯ. ಯೇಸುವಿನ ರಕ್ತ ಜಯ. ಬಂಧನ ಮುರಿಯಲು ಕಟ್ಟುಗಳೊಡೆಯಲು, ಬಂಧನ ಮುರಿಯಲು ಕಟ್ಟುಗಳೊಡೆಯಲು ಯೇಸುವಿನ ರಕ್ತ ಜಯ. 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 ಕೂಗಿ. ಯೇಸುವಿನ ರಕ್ತ ಜಯ. ರಬ 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 ರಬ. ಯೇಸುವಿನ ರಕ್ತ ಜಯ. ರಕ್ತ. ಯೇಸುವಿನ ರಕ್ತ ಜಯ. 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 ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕದಲ್ಲಿ ನನ್ನನ್ನು ಮುಳುಗಿಸಿ ಸ್ವಾಮಿ. ನಿಮ್ಮ ರಕ್ತದ ಅಭಿಷೇಕದಲ್ಲಿ ನನ್ನನ್ನು ತುಂಬಿಸಿ ಸ್ವಾಮಿ. ಯೇಸುವಿನ ರಕ್ತವು ಇದು ನನ್ನ ತಲೆಯಿಂದ ಅಂಗಲಿನವರೆಗೆ ಅಭಿಷೇಕಿಸಲ್ಪಡಲಿ. ಇದು ಯೇಸುವಿನ ರಕ್ತದಿಂದ ನನ್ನ ಪಾಪಗಳು ತೊಳೆಯಲ್ಪಡಲಿ, ಶಾಪಗಳು ತೊಳೆಯಲ್ಪಡಲಿ. ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸು ರಕ್ತದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಬಿಡುಗಡೆ, 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 ಬಿಡುಗಡೆ. ಸ್ತುತಿಸಿರಿ, ಬಾಯಿ ತೆರೆದು ಸ್ತುತಿಸಿರಿ, ಬಾಯಿ ತೆರೆದು ಸ್ತುತಿಸಿರಿ. ಯೇಸುವಿನ ನಿಮ್ಮ ರಕ್ತದ ಅಭಿಷೇಕ ನನಗೆ ಬೇಕು. ಕೇಳಿ ಕೇಳಿ, ಯೇಸುವಿನ ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ. ಸೈತಾನನಿಂದ ಬಿಡುಗಡೆ, ಸೈತಾನನಿಂದ ಬಿಡುಗಡೆ, ಅವನೆಲ್ಲ ದುಷ್ಟತೆಯಿಂದ ಬಿಡುಗಡೆಗಾಗಿ ಯೇಸುವಿನ ರಕ್ತದ ಅವಶ್ಯಕತೆ ಇದೆ ಪ್ರಿಯರೇ. ಯೇಸು ರಕ್ತ, ಯೇಸು ರಕ್ತ, ಯೇಸು ರಕ್ತದ ಅಭಿಷೇಕ, ಯೇಸು ರಕ್ತದ ಅಭಿಷೇಕ, ಯೇಸು ರಕ್ತದ ಅಭಿಷೇಕ, ಅಭಿಷೇಕ. ಬರ 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 ಬರ
ಯೇಸು ರಕ್ತದಲ್ಲಿ ಅಭಿಷೇಕ ನನಗೆ, ಯೇಸು ರಕ್ತದಲ್ಲಿ ಅಭಿಷೇಕ. ಬಲ 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 ಬಲ. ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ರಕ್ತದ ಅಭಿಷೇಕ, ಯೇಸು ರಕ್ತದ ಅಭಿಷೇಕ, ಹಲ್ವಾರಿ ರಕ್ತದ ಅಭಿಷೇಕ, ಹಲ್ವಾರಿ ರಕ್ತದ ಅಭಿಷೇಕ. ಇಡೀ ರಕ್ತದ ಅಭಿಷೇಕ, ರಕ್ತ 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 ಹರಿಯಲಿ, ಕಲ್ವಾರಿಯ ರಕ್ತ ಹರಿಯಲಿ. ಎಲ್ಲ ಶಕ್ತಿಗಳ ಮೇಲೆ, ಎಲ್ಲ ಮಾಟಮಂತ್ರ ಶಕ್ತಿಗಳ ಮೇಲೆ, ಎಲ್ಲ ಬಲಹೀನತೆಗಳ ಮೇಲೆ, ಶಾಪಗಳ ಮೇಲೆ ಹರಿಯಲಿ. ನನ್ನ ಕುಟುಂಬದ ಮೇಲೆ ಹರಿಯಲಿ, ನನ್ನ ಕುಟುಂಬದ ಮೇಲೆ ಹರಿಯಲಿ, ನನ್ನ ವಿಚಾರಣೆ ಮೇಲೆ ಹರಿಯಲಿ. ಯೇಸು ರಕ್ತ, ಯೇಸು ರಕ್ತ, ರಕ್ತ ರಕ್ತ ರಕ್ತ, ಯೇಸು ರಕ್ತ. ಬರ 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 ಬರ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬನ್ನಿರಪ್ಪ, ನೀವೀಗಲೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಗಮನಿಸಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ರಕ್ತಕ್ಕೆ ಜಯ ಎಂಬ ಗೀತೆಯನ್ನು ನೀವು ಹಾಡುವಾಗ ಯೇಸು ಸ್ವಾಮಿಯ ಒಂದು ಶಿಲುಬೆ, ಶಿಲುಬೆಯಲ್ಲಿ ಯೇಸು ಸ್ವಾಮಿಯವರ ಶರೀರದಿಂದ ಹರಿದು ಬಂದ ರಕ್ತ ಎಲ್ಲರ ಮೇಲೆ ಹಿಡಿದು ಬರ್ತಾ ಇದೆ. ವಿಶೇಷವಾಗಿ ಅವರ ಹಸ್ತಗಳಿಂದ, ಗಾಯಗಳಿಂದ ರಕ್ತ ಇಲ್ಲಿರುವ ಪ್ರತಿಯೊಬ್ಬರನ್ನು ಯೇಸುವಿನ ರಕ್ತ ಇಳಿದು ಬಂದು ಅವರನ್ನು ಪಾಪಗಳನ್ನು ಕ್ಷಮಿಸಿ ಶುದ್ಧೀಕರಿಸುತ್ತಿದ್ದಾರೆ. ಸತ್ಯಸತ್ಯವಾಗಿ ನಮ್ಮ ದೇವರು ಕರುಣೆಯ ದೇವರು, ಸತ್ಯಸತ್ಯವಾಗಿ ನಮ್ಮ ದೇವರು ಮನಮರುಗುವ ದೇವರು. ಇದು ಇನ್ನೊಂದು 10 ನಿಮಿಷಗಳ ಕಾಲ ಆತ್ಮರಿಗಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ಯಾರೆಲ್ಲ ಕುಳಿತಿದ್ದೀರಿ ಎದ್ದು ನಿಂತ್ಕೊಳ್ರಿ. ನಿಮಗೆ ಕಷ್ಟ ಆಗ್ಬೋದು, ದೇವರು ಬಿಡುಗಡೆ ಕೊಡುವ ಸಮಯ. ದೇವರ ಸಮೀಪಕ್ಕೆ ನೀವು ಬನ್ನಿ, ದೇವರು ನಿಮ್ಮ ಸಮೀಪಕ್ಕೆ ಬಂದವರು ಎಂಬುದಾಗಿ ವಾಕ್ಯ ಇದೆ. ದೇವರ ಸಮೀಪಕ್ಕೆ ನೀವು ಬಂದಿದ್ದೀರಿ. ಇದು 2 ಕರಗಳನ್ನು ಮೇಲೆತ್ತಿರಿ. ವಿಶ್ವಾಸದಿಂದ ಮತ್ತೊಮ್ಮೆ ನಾವು ಆತ್ಮರಿಂದ ತುಂಬಿಕೊಳ್ಳೋಣ ಪ್ರಿಯರೇ. ಏಕೆಂದರೆ ಈ ದಿನ ದೇವರ ಅನೇಕ ವರಪ್ರಸಾದಗಳನ್ನು ದೇವರು ನಮ್ಮ ಮೇಲೆ ಸುರಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಈ ದಿನ ಪಾಪದ ಪ್ರಜ್ಞೆಯನ್ನು ನಮ್ಮ ಮೇಲೆ, ಪಶ್ಚಾತ್ತಾಪದ ಹೃದಯವನ್ನು ಕೊಡುವಂತಹ ದೇವರು. ಈ ದಿನ ಯಾರು ಒಳ್ಳೆಯ ಪಾಪ ನಿವೇದನೆ ಮಾಡುತ್ತಾರೋ, ಈ ದಿನ ಯಾರು ಪಾಪಕ್ಕೆ ವಿಮುಖರಾಗುತ್ತಾರೋ, ಯಾರು ದೇವರಿಗೆ ಅಭಿಮುಖರಾಗುತ್ತಾರೋ, ದೇವರು ಈಗ ಕೊಡೋದಕ್ಕಿಂತ ದೊಡ್ಡ ಬಹುಮಾನವಾದ ಪವಿತ್ರಾತ್ಮನನ್ನು ನಮಗೆ ಕೊಡಲಿಕ್ಕಿದ್ದಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಸರಿ, ಹಾಡೋಣ. ಅಗ್ನಿಯಾದವರೇ ಆಮೆನ್. ಊರಿ ಬೆಂಕಿಯಾಗಿ ಬನ್ನಿರಪ್ಪ, ನಿಮ್ಮ ಬೆಂಕಿ ನಮಗೆ ಬೇಕು ಸ್ವಾಮಿ.
ನೀವೀಗಲೇ ಬರಲು ನೀವು ಬರಲೇಬೇಕು ಸ್ವಾಮಿ. ದುಷ್ಟ ಶಕ್ತಿಯೆಲ್ಲ ನಡುಗುವುದು ಯೇಸುವಿನ ನಾಮದಲ್ಲಿ. ಅಗ್ನಿಯಾದವರೇ ಪರಿಶುದ್ಧಾತ್ಮರೇ ಊರಿ ಬೆಂಕಿಯಾಗಿ ಬನ್ನಿರಪ್ಪ. ದಹಿಸುವ ಅಗ್ನಿಯಾಗಿ ನೀವೀಗಲೇ ಬರಲು ಮಾಟ ಮಂತ್ರಗಳ ಶಕ್ತಿಗಳು ದುಷ್ಟ ಶಕ್ತಿಯೆಲ್ಲ ನಡುಗುವುದು. In the name of Jesus. ಚಪ್ಪಾಳೆ ತಟ್ಟಿ ದೇವರನ್ನು ಆರಾಧಿಸೋಣ ಪ್ರಿಯರೇ. ಎಲ್ಲರೂ ಕರಗಳನ್ನು ತಟ್ಟಿ ನಮ್ಮ ದೇವರನ್ನು ಆರಾಧಿಸೋಣ. ಆತ್ಮನ ಅಭಿಷೇಕ ನಮ್ಮೊಳಗೆ ಈಗ ಬರುವಂತೆ, ಕಂಠಗಳು ಬಿಚ್ಚುವಂತೆ, ಅಭಿಷೇಕದ ಮಳೆ ನಮ್ಮ ಮೇಲೆ ಸುರಿಯಲ್ಪಡುವಂತೆ ಪ್ರಾರ್ಥಿಸೋಣ. ಇಳಿದು ಬಲ್ಲಿರಿ ನನ್ನೇಸುವೆ, ಬೆಂಕಿಯಾಗಿ ಇಳಿದು ಬಲ್ಲಿರಿ. ಅಗ್ನಿಯಾಗಿ ಇಳಿದು ಬಲ್ಲಿರಿ ನನ್ನೇಸುವೆ, ಬೆಂಕಿಯಾಗಿ ಇಳಿದು ಬಲ್ಲಿರಿ. ಅಗ್ನಿಯೇ 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 ಗಾಳಿಯಾಗಿ ಹಿಡಿದು ಬಲ್ಲಿರಿ. ಅಗ್ನಿಯೇ ಜೀವಜಲ ಇಳಿದು ಬಲ್ಲಿರಿ ನನ್ನೇಸುವೆ, ಅಗ್ನಿಯಾಗಿ ಇಳಿದು ಬಲ್ಲಿರಿ. ಜೀವವಾಗಿ ಇಳಿದು ಬಲ್ಲಿರಿ ನನ್ನೇಸುವೆ, ಅಗ್ನಿಯಾಗಿ ಇಳಿದು ಬಲ್ಲಿರಿ. ಅಗ್ನಿಯೇ 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 ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಇಳಿದುರಪ್ಪ. ನೀವೀಗಲೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಚಪ್ಪಳೆ ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬನ್ನಿರಪ್ಪ. ನೀವೀಗಲೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಕೈಗಳು ಮೇಲೆ ಕೈಗಳು ಮೇಲೆ. ಅಗ್ನಿಯೇ 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 ಕೂಗಿ ಅಗ್ನಿಯೇ 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 ಪರಿಶುದ್ಧ ಅಗ್ನಿ ದೇವರ ಅಗ್ನಿ ಪಾವನ ಅಗ್ನಿ ದಹಿಸುವ ಅಗ್ನಿ. ಪರಿಶುದ್ಧ ಅಗ್ನಿ ದೇವರ ಅಗ್ನಿ ಪಾವನ ಅಗ್ನಿ ದಹಿಸುವ ಅಗ್ನಿ. ಪರಿಶುದ್ಧ ಅಗ್ನಿ ದೇವರ ಅಗ್ನಿ ಪಾವನ ಅಗ್ನಿ ದಹಿಸುವ ಅಗ್ನಿ. ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬಂದಿರಪ್ಪ.
ಅಗ್ನಿ ಅಭಿಷೇಕ ಬಿಡಬೇಡಿ ಬಿಡಬೇಡಿ ಸ್ತುತಿಸಿರಿ ಸ್ತುತಿಸಿರಿ ಸ್ತುತಿಸಿ ಚಪ್ಪಾಳೆ ತಟ್ಟಿ ಬಲವಾದ ಅಭಿಷೇಕದ ಸ್ತುತಿಸಿರಿ ಅಗ್ನಿಯಾದವರೇ ಉರಿ ಬೆಂಕಿಯಾಗಿ ಬಂದಿರಪ್ಪ ದೇವಿಗಳೇ ಬರಲು ನನ್ನ ರೋಗವೆಲ್ಲ ನೀಗುವುದು ಅಗ್ನಿಯೇ 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 ಪರಿಶುದ್ಧಾಗ್ನಿ ದೇವರಾಗ್ನಿ ಪಾವನಾಗ್ನಿ ದಹಿಸುವಾಗ್ನಿ ಪರಿಶುದ್ಧಾಗ್ನಿ ದೇವರಾಗ್ನಿ ಪಾವನಾಗ್ನಿ ದಹಿಸುವಾಗ್ನಿ ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬಂದಿರಪ್ಪ ದೇವಿಗಳೇ ಬರಲು ನನ್ನ ರೋಗವನ್ನು ನೀಗುವುದು ಅಗ್ನಿಯಾದವರೇ ಈಗಲೇ ಇಳಿದು ಬಲ್ಲಿರಿ ಅಗ್ನಿಯಾದವರೇ ಬೇಗನೆ ಇಳಿದು ಬಲ್ಲಿರಿ ಅಗ್ನಿಯಾದವರೇ ಬೇಗನೆ ಇಳಿದು ಬಲ್ಲಿರಿ ಅಗ್ನಿಯಾದವರೇ ಈಗಲೇ ಇಳಿದು ಬಲ್ಲಿರಿ ಅಗ್ನಿಯೇ 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 ಪರಿಶುದ್ಧಾಗ್ನಿ ದೇವನಾಗ್ನಿ ಪಾವನಾಗ್ನಿ ಲಯಿಸುವಾಗಿ 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 ಅಗ್ನಿಯೇ 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 ಅಗ್ನಿ 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 ಅಗ್ನಿಯೇ ಅಗ್ನಿ 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 ಅಗ್ನಿಯೇ ಅಗ್ನಿ 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 ಅಗ್ನಿಯೇ ಅಗ್ನಿ 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 ಅಗ್ನಿಯೇ 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 ಅಗ್ನಿ ಆಮೆನ್ ಅಗ್ನಿಯೇ 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 ಅಗ್ನಿ ಸುರಿಯಲಿ ಅಗ್ನಿ ಸುರಿಯಲಿ ಅಗ್ನಿ ಸುರಿಯಲಿ ಸುರಿಯಲಿ ನಾವು ಕಣ್ಣುಗಳನ್ನು ಮುಚ್ಚೋಣ. ಕರಗಳನ್ನು ಜೋಡಿಸೋಣ. ದೇವರ ವಾಕ್ಯಗಳನ್ನು ಕೇಳಲು ನಮ್ಮ ಕಿವಿಗಳು ತೆರೆಯಲ್ಪಡಲಿಕ್ಕಾಗಿ ಸಮಯದಲ್ಲಿ ಪ್ರಾರ್ಥಿಸೋಣ. ಯೇಸು ಸ್ವಾಮಿಯವರೇ, ನಿಮ್ಮ ಇಬ್ಬಾಯಿ ಖಡ್ಗದಂತಹ ವಾಕ್ಯವು ನನ್ನ ಅಂತರಂಗವನ್ನು ಪ್ರವೇಶಿಸಲೆಂಬುದಾಗಿ ಪ್ರಾರ್ಥಿಸೋಣ. ದೇವರ ಆತ್ಮರು, ಪರಿಶುದ್ಧ ಆತ್ಮರು ನನ್ನೊಳಗೆ ನೆಲೆಸುವಂತೆ ಸೇರಿ ನನ್ನ ಜೊತೆ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯವರೇ, ನನ್ನ ದೇವರೇ, ನನ್ನ ಕರ್ತರೇ, ನಿಮ್ಮ ವಾಕ್ಯವನ್ನು ಆಲಿಸಲು ನನ್ನ ಕಿವಿಗಳನ್ನು ತೆರೆಯಿರಿ. ನಿಮ್ಮ ವಾಕ್ಯವು ನನ್ನ ಅಂತರಂಗವನ್ನು ಪ್ರವೇಶಿಸಿ ನನ್ನೊಳಗಿರುವ ಪಾಪವನ್ನು, ಕಲ್ಮಶವನ್ನು, ಅಜ್ಞಾನವನ್ನು, ಅಹಂಕಾರವನ್ನು, ಮೊಂಡುತನವನ್ನು ಸಂಪೂರ್ಣವಾಗಿ ನನ್ನಿಂದ ತೆಗೆದು ನೂತನ ವ್ಯಕ್ತಿಗಳಾಗಿ ನನ್ನನ್ನು ಮಾರ್ಪಡಿಸಿರಿ. ಹಾಲೆಲೂಯ. ಸ್ವರ್ವೇತಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ. ಸಕಲ ಸಂತರೇ
ನನಗೋಸ್ಕರ ನನಗೋಸ್ಕರ ಪ್ರಾರ್ಥಿಸಿರಿ. ಪ್ರಾರ್ಥಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ದಯಮಾಡಿ ಕೂತ್ಕೊಳ್ಳಿ. Check. Hello. Test. Check. ಹಾಲೆಲೂಯ. ಹಾಲೆಲೂಯ. ಸ್ವಲ್ಪ ಎರಡು ಕೈಗಳನ್ನು ಮೇಲೆತ್ತಿ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ. ಎಲ್ಲ ಗಲಿಬಿಲಿಗಳು, ಎಲ್ಲ ಗೊಂದಲಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ಶೋಧನೆ ಆತ್ಮಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ. ಅದರ ಬಲಗಳು ಮುರಿಯಲಿ, ಅದರ ಕುತಂತ್ರಗಳು ಯೇಸುವಿನ ರಕ್ತದಲ್ಲಿ ಮುರಿಯಲ್ಪಡಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಸ್ವರವೆತ್ತಿ ಹಾಲೆಲೂಯ. ಗಟ್ಟಿಯಾಗಿ ಹೇಳಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಿಂಭಾಗದಲ್ಲಿ ಸರಿ ಕೇಳಿಸ್ತಾ ಇದೆಯಾ? ಸ್ವರ ಸರಿ ಕೇಳಿಸ್ತಾ ಇದೆಯಾ? ಹಿಂಭಾಗದಲ್ಲಿ ಸ್ತ್ರೀಯರು ಸರಿ ಕೇಳಿಸ್ತಾ ಇದೆಯಾ? ಹಾಲೆಲೂಯ. ಸರಿ ಕೇಳಿಸ್ತಾ ಇದೆಯಾ? ಕೇಳಿಸಿದ್ರೆ ಕೈ ಮೇಲೆತ್ರಿ. ಇಲ್ಲ, ಕೇಳಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಗಮನಿಸಿ ಪ್ರಿಯ ಸಹೋದರ ಸಹೋದರಿಯರೇ, ಅಗ್ನಿ ಆದವರೇ ಎಂಬ ಗೀತೆಯನ್ನು ಬ್ರದರ್ ಹಾಡುತ್ತಿದ್ದರು. ಹಾಡುವ ಸಂದರ್ಭದಲ್ಲಿ ಪೂರ್ವ ದಿಕ್ಕಿನಿಂದ ದೇವದೂತರು ಈ ಆಲಯವನ್ನು ಪ್ರವೇಶ ಮಾಡುತ್ತಿದ್ದರು. ಗಮನಿಸಿರಿ, ದೇವರು ಕೊಟ್ಟ ಒಂದು ಅಮೂಲ್ಯವಾದ ಸಂದೇಶ. Check. Hello. Test. Check. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಫಾದರ್ ಕೈಗೆ ಮೈಕ್ ಬಂದರೆ ಒಳ್ಳೆ ಶಬ್ದ ಬರ್ತದೆ, ನನ್ನ ಕೈಗೆ ಬಂದರೆ ಶಬ್ದ ಬರಲ್ಲ. ನೋಡಿ, ಸತ್ಯ ಹೊರಗಡೆ ಬರಲಿಕ್ಕೆ ಸೈತಾನನಿಗೆ ಇಷ್ಟವಿಲ್ಲ. ಹಾಲೆಲೂಯ, ಹಾಲೆಲೂಯ. ನೋಡಿ, ದೇವದೂತರು ಬಿಳಿ ಬಟ್ಟೆಯನ್ನು ಧರಿಸಿ ದೇವದೂತರು ಎಂಟ್ರಿ ಆಗ್ತಾ ಇದ್ರು. ಗಮನಿಸ್ರಿ. ದೇವರು ಒಂದು ಸಂದೇಶ ಕೊಟ್ಟರು. ಏನಂದರೆ, ಇಲ್ಲಿ ಕೆಲವರು ತುಂಬ ಚೆನ್ನಾಗಿ ಸ್ತುತಿ ಮಾಡ್ತಾ ಇದ್ದಾರೆ, ಕೆಲವರು ಆರಾಧಿಸದಂತೆ ಅವರ ಕಣ್ಣುಗಳನ್ನು ಕಟ್ಟಿ ಹಾಕಿದೆ. ಅದನ್ನು ಬಿಡುಗಡೆಗಾಗಿ ನೀವು ಪ್ರಾರ್ಥಿಸಬೇಕು. ಗಮನ ಇಟ್ಟು ಕೇಳಿ ಪ್ರಿಯರೇ. ಆರಾಧಿಸುವಾಗ, ಆರಾಧನೆ ಮಾಡುವಾಗ ದೇವರ ಕೃಪೆಗಳು ನಮ್ಮ ಮೇಲೆ ಇಳಿದು ಬರುವ ಸಮಯ. ಹಾಗಾಗಿ
ದಯಮಾಡಿ ಗಮನಿಸಿರಿ. ಆರಾಧಿಸುವ ಸಂದರ್ಭಗಳಲ್ಲಿ check, test, test. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಗಟ್ಟಿ 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 ಚಪ್ಪಾಳೆ ತಟ್ಟಿ. ನಮ್ಮ ಊರಿನಲ್ಲಿ ಒಂದು ಶವ ಸಂಸ್ಕಾರದಲ್ಲಿ ನಾನು ಭಾಗವಹಿಸಿದ್ದೆ. ದಯಮಾಡಿ ಗಮನಿಸ್ರಿ. ಶವ ಮುಂದೆ ಹೋಗ್ತಾ ಇದೆ. ಹಿಂದೆ ಮಗಳನ್ನು ಕಳೆದುಕೊಂಡಂತಹ ತಾಯಿ ಶವದ ಹಿಂಭಾಗ ಅಳುತ್ತಾ ದೇವರನ್ನ ಶಪಿಸುತ್ತಿದ್ದಳು. ಅಯ್ಯೋ ದೇವರೇ, ನಿಮಗೆ 2 ಕಣ್ಣಿಲ್ಲವೇ? ನನಗೆ 2 ಹೆಣ್ಣು ಮಕ್ಕಳಿದ್ದರು. ಒಬ್ಬಳು ಸುಸೈಡ್ ಮಾಡ್ಕೊಂಡ್ಬಿಟ್ಲು, ಇನ್ನೊಬ್ಬಳಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ. ದೇವಾ ಎಲ್ಲಿದ್ದೀರಿ? ಯಾಕೆ ನನಗೆ ಈ ಶಿಕ್ಷೆ ಅಂಥೇಳಿ ಶವದ ಹಿಂಭಾಗದಲ್ಲಿ ದೇವರನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ಲು. ಬಹುಶಃ ಪಾಪ ಆಕೆಗೆ ಸತ್ಯದ ಅರಿವಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಕಣ್ಣೀರನ್ನು ಸುರಿಸಿಕೊಂಡು ದೇವರೇ ಈಕೆಯ ಕಣ್ಣುಗಳನ್ನು ತೆರೀರಿ ಅಂಥೇಳಿ ನಾನು ಪ್ರಾರ್ಥಿಸುತ್ತಾ ಶವ ಸಂಸ್ಕಾರಕ್ಕೆ ಮುಂದಾದೆ. ಪ್ರಿಯ ಸಹೋದರ ಸಹೋದರಿಯರೇ, ಇದೆಲ್ಲರಿಗೂ ಕೂಡ ನಮಗೊಂದು ಪ್ರಶ್ನೆ. ನನ್ನ ಜೀವನದಲ್ಲಿ ಮರಣಗಳು ಯಾಕೆ? ನನ್ನ ಜೀವನದಲ್ಲಿ ಸೋಲುಗಳು ಯಾಕೆ? ನನ್ನ ಜೀವನದಲ್ಲಿ ದುಃಖಗಳು ಏಕೆ? ಅಯ್ಯೋ ದೇವರೇ, ನೀವು ಎಲ್ಲಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡ್ತೇವೆ. ದಯಮಾಡಿ ಗಮನಿಸಿ ಪ್ರಿಯರೇ, ನಾನು ನಿನ್ನೆ ಹೇಳಿದೆ, ದೇವರು ಈ ಭೂಮಿಗೆ ಬಂದದ್ದು ಶಿಕ್ಷೆ ಕೊಡಲಿಕ್ಕೆ ಅಲ್ಲ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯ. ಪುತ್ರನು ಅಂದರೆ ಯೇಸು ಸ್ವಾಮಿಯವರು ಈ ಭೂಮಿಗೆ ಬಂದದ್ದು ನಮ್ಮನ್ನು ರಕ್ಷಿಸಲಿಕ್ಕೆ ಹೊರತು ತೀರ್ಪು ಕೊಡಲಿಕ್ಕೆ ಅಲ್ಲ, ಅಂದರೆ ಶಿಕ್ಷೆ ಕೊಡಲಿಕ್ಕೆ ಅಲ್ಲ. ದೇವರು ಪ್ರೀತಿ ಸ್ವರೂಪಿ. ನಮ್ಮನ್ನು ಉಳಿಸಲಿಕ್ಕೆ, ನಮ್ಮನ್ನು ರಕ್ಷಿಸಲಿಕ್ಕೆ ಈ ಭೂಮಿಗೆ ಬಂದರ ಹೊರತು ನಮಗೆ ಶಿಕ್ಷೆ ಕೊಡಲಿಕ್ಕೆ ಅಲ್ಲ, ನಮಗೆ ಸಾವು ಬರಲಿಕ್ಕೆ ಅಲ್ಲ, ನಮಗೆ ಮರಣ ಬರಲಿಕ್ಕೆ ಅಲ್ಲ. ಹಾಗಾದರೆ ದಯಮಾಡಿ ಗಮನಿಸಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಂದ ಪರಿಶೋಧನೆಗಳು ಬರ್ತವೆ. ದೇವರಿಂದ ಪರಿಶೋಧನೆಗಳು ಬರ್ತದೆ. ಶೋಧನೆ ಸೈತಾನನಿಂದ, ಪರಿಶೋಧನೆ ದೇವರಿಂದ. ದಯಮಾಡಿ ಗಮನಿಸಿ ಪ್ರಿಯರೇ, ಪರಿಶೋಧನೆಗಳು ನಮಗೆ ಬರುವುದು ನನ್ನನ್ನು ಇನ್ನು ಉನ್ನತ ಸ್ಥಾನಕ್ಕೆ ತೆಗೆಯಲಿಕ್ಕೆ. ಎರಡನೇದು, ದೇವರ ಮಹಿಮೆ ಈ ಭೂಮಿಯಲ್ಲಿ ನಡೆಯಲಿಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಪರಿಶೋಧನೆಗಳನ್ನು ಕೊಟ್ಟು ಯೇಸುವೆ ದೇವರೆಂಬುದಾಗಿ ಈ ಭೂಮಿಯಲ್ಲಿ ದೇವರು ನಿರೂಪಿಸುತ್ತಾರೆ. ಹಲ್ಲೆಲೂಯ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯ. ಸ್ವರವೆತ್ತಿ ಹಲ್ಲೆಲೂಯ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ದಯಮಾಡಿ ಗಮನಿಸಿ ಪ್ರಿಯರೇ, ಮರಣ ಹೇಗೆ ಬಂತು? ದೇವರಿಂದ ಬಂತ ಅಥವಾ ಸೈತಾನನಿಂದ ಬಂತ ನೋಡೋಣ. ಯಾಕಂದರೆ ನಾವು ಯಾರೂ ಕೂಡ ದೇವರನ್ನು ಶಪಿಸಲೇಬಾರದು, ದೇವರನ್ನು ಎಂದಿಗೂ ಪ್ರಶ್ನೆ ಮಾಡಬಾರ್ದು. ಓದೋಣ. ಸುಜ್ಞಾನ ಗ್ರಂಥ 1ನೇ ಅಧ್ಯಾಯ 12ನೇ ವಾಕ್ಯ. ಸುಜ್ಞಾನ ಗ್ರಂಥ 1ನೇ ಅಧ್ಯಾಯ 12ನೇ ವಾಕ್ಯ ಓದೋಣ ಪ್ರಿಯರೇ. ಬೇಗ ಬೇಗ ಓದ್ರಿ. ಹಾಂ ಹಾಂ, ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ. 1 ನಿಮಿಷ ಬ್ರದರ್, 1 ನಿಮಿಷ ಬ್ರದರ್. ಅಕ್ರಮದಿಂದ ಜೀವನ ನಾಶ ಮಾಡಿಕೊಳ್ಳಬೇಡ. ದಯಮಾಡಿ ಗಮನಿಸ್ರಿ, ಮತ್ತೆ ಒತ್ತಿ ಹೇಳ್ತೇನೆ. ಒಂದು ಸಕ್ರಮ,
ಇನ್ನೊಂದು ಅಕ್ರಮ. ಯಾಕಡೆ ಈ ಕಡೆ ಗಮನಿಸ್ರಿ, ನನ್ನ ಜೊತೆ ಮಾತಾಡ್ರಿ. ಒಂದು ಸಕ್ರಮ. ಸಕ್ರಮ ಅಂದರೆ ಲೀಗಲ್ ಅಂತ ಹೇಳ್ತಾರೆ. ದೇವರು ಹೇಳಿದ ಹಾಗೆ ಮಾಡುವುದು, ದೇವರ ಆಜ್ಞೆಗಳ ಪ್ರಕಾರ ಜೀವಿಸುವುದು, ಇದು ಸಕ್ರಮ. ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಜೀವಿಸುವುದು ಅಕ್ರಮ, ಇಲ್ಲೀಗಲ್. ದೇವರು ಹೇಳ್ತಾ ಇದ್ದಾರೆ, ಅಕ್ರಮದಿಂದ ನಾಶ ಆಗಬೇಡ. ದೇವರು ಶಿಕ್ಷೆ ಕೊಡಲ್ಲ. ಗಮನ ಇಟ್ಟು ಕೇಳಿ ಪ್ರಿಯರೇ, ನಿನ್ನ ಅಕ್ರಮ ನಿನ್ನನ್ನು ನಾಶ ಮಾಡ್ತದೆ. ನಿನ್ನ ಅಕ್ರಮ ಜೀವನ ನಿನ್ನ ಸಂಪತ್ತನ್ನು ನಾಶ ಮಾಡ್ತದೆ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅಕ್ರಮ ಜೀವನದಿಂದ ನಾಶವಾಗಬೇಡ. ಮುಂದುವರಿಸ್ರಿ. ಸ್ವಕ್ರಿಯೆಗಳಿಂದ ವಿನಾಶ ಮಾಡಿಕೊಳ್ಳಬೇಡ. ಅಕ್ರಮ ಜೀವನದಿಂದ ಮರಣಕ್ಕೀಡಾಗಬೇಡ. ದಯಮಾಡಿ ಗಮನಿಸ್ರಿ ಪ್ರಿಯರೇ, ದಯಮಾಡಿ ಗಮನಿಸ್ರಿ. ಎಲ್ಲಿದ್ದೇವೆ ನಾವು? ನಮ್ಮ ಜೀವನ ಹೇಗಿದೆ ಪ್ರಿಯರೇ? ಈಗ ನಾನು ಬೆಳಗ್ಗೆ ನೋಡಿದ ದರ್ಶನ ನೋಡಿ ನಾನು ನಿಜವಾಗಲೂ ನನಗೆ ಮಾತಾಡಲಿಕ್ಕೆ ಬರಲಿಲ್ಲ. ಯೇಸು ಸ್ವಾಮಿ ಅವರು ಶಿಲುಬೆಯಿಂದ ಅವರ ಶರೀರದಿಂದ ರಕ್ತವನ್ನು ನಮ್ಮನ್ನು ಸುರಿಸಬೇಕಾದ್ರೆ ದೇವರು ಎಷ್ಟು ದಯಾವಂತರೋ, ದೇವರು ಎಷ್ಟು ಕರುಣಾವಂತರೋ, ದೇವರು ಎಷ್ಟು ಪ್ರೀತಿ ಸ್ವರೂಪಿ. ನಮ್ಮ ಜೀವನ ಹೇಗಿದೆ? ಕೇವಲ ಅಂತಸ್ತು, ವ್ಯಾಪಾರ, ಹಣಕ್ಕಾಗಿ ದೇಶ ವಿದೇಶಗಳಿಗೆ ಹೋಗಿ, ಫಾರಿನ್ ರಾಷ್ಟ್ರಗಳಿಗೆ ಹೋಗಿ ಹಣ ಸಂಪಾದನೆಯನ್ನು ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ, ಕುಡಿದು ಅಕ್ರಮ ಜೀವನವನ್ನು ನಡೆಸಿಕೊಂಡು ನಮ್ಮ ಜೀವನವನ್ನು ನಾಶ ಮಾಡಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ಹಾಲೆಲೂಯ್ಯ, ಸ್ವರ್ವೇತಿ ಹಾಲೆಲೂಯ್ಯ. ನನ್ನ ಉದ್ದೇಶ ಡಿವೈನ್ ಧ್ಯಾನ ಮಂದಿರದಲ್ಲಿ ಪ್ರಿಯರೇ, ನಾನು ಅನೇಕರಿಗೆ ಕೌನ್ಸಿಲಿಂಗ್ ಮಾಡಿದ್ದೇನೆ. ಅನೇಕರ ಸಮಸ್ಯೆ ಇದೆ ಪ್ರಿಯರೇ, ಅನೇಕರ ಸಮಸ್ಯೆ. ಏನು ಅಂದರೆ ಉದ್ದೇಶ, ನಾನು ಚೆನ್ನಾಗಿ ಸಂಪಾದನೆ ಮಾಡಬೇಕು. ಹೌದು, ಸಂಪಾದಿಸಬೇಕು. ದೇವರ ಮಕ್ಕಳು ಶ್ರೀಮಂತರಾಗಬೇಕು. ಚಪ್ಪಾಳೆ ತಟ್ರೆ, ಗಟ್ಟಿ ಚಪ್ಪಾಳೆ ತಟ್ರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅಂದರೆ ದೇವರ ಮಕ್ಕಳು ಬಡವರಾಗಿ ಇರಬೇಕು ಅಂತ ಇಲ್ಲ. ದೇವರ ಮಕ್ಕಳು ರಿಚ್ ಇರಬೇಕು. ಯಾವಾಗ ರಿಚ್ಚು? ಆತ್ಮದಲ್ಲಿ, ಸತ್ಯದಲ್ಲಿ, ಸಮೃದ್ಧಿಯಲ್ಲಿ, ಹಣದಲ್ಲಿ, ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ ನಾವು ರಿಚ್ ಇರಬೇಕು. ಆದರೆ ಅದು ದೇವರಿಂದಲೇ ಬರಬೇಕು. ಅದನ್ನೇ ದೇವರನ್ನಾಗಿ ಮಾಡಿಕೊಂಡು ಕುಟುಂಬಗಳನ್ನು ಒಡೆದು ಅಕ್ರಮ ಜೀವನದಿಂದ ಮರಣ. ನೀವು ಯಾವ ಕೆಲಸವನ್ನು ಮಾಡಿ, ಒಂದು P1 ಕೆಲಸ ಮಾಡ್ತಾ ಇದ್ದೀರಾ, ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಟೀಚರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ನರ್ಸ್ ಆಗಿದ್ದೀರಾ, ಫ್ಯಾಕ್ಟ್ರಿಯಲ್ಲಿದ್ದೀರಾ, ಲ್ಯಾಂಡ್ ಲಾರ್ಡ್ ಆಗಿದ್ದೀರಾ, ದಯಮಾಡಿ ಗಮನಿಸ್ರಿ. ನಿಮ್ಮ ಜೀವನ ಅಕ್ರಮದಿಂದ ಕೂಡಿದ್ದರೆ ಆ ಅಕ್ರಮ ಜೀವನದಿಂದ ಮರಣ. ಯಾರ ಮರಣ? ನಿಮ್ಮ ಮರಣ. ಕುಟುಂಬ 3-4 ತಲೆಮಾರುಗಳವರೆಗೆ ನಿಮ್ಮ ಅಕ್ರಮ ಜೀವನ ನಿಮ್ಮನ್ನು ಬಾಧಿಸುತ್ತವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅಕ್ರಮ ಜೀವನದಿಂದ ಮರಣಕ್ಕೀಡಾಗಬೇಡ. ಸತ್ಕ್ರಿಯೆಗಳಿಂದ ವಿನಾಶ ಮಾಡಿಕೊಳ್ಳಬೇಡ, ಬರಮಾಡಿಕೊಳ್ಳಬೇಡ. ದಯಮಾಡಿ ಗಮನಿಸ್ರಿ, ದಯಮಾಡಿ ಗಮನಿಸ್ರಿ. ಇನ್ನೊಂದು ಸಾರಿ ಓದಿ ಸಿಸ್ಟರ್ ಆ ಸೆಂಟೆನ್ಸ್. ಏಕೆಂದರೆ, ಈ ಕಡೆ ಗಮನಿಸ್ರಿ, ದೇವರು ಮರಣವನ್ನು ಉಂಟು ಮಾಡಲಿಲ್ಲ. ನೆನಪಿರಲಿ. ನಾವು ಪ್ರಶ್ನೆ ಮಾಡ್ತೇವೆ, ದೇವರೇ ಯಾಕೆ ಈ ಸಾವು ಬಂತು? ಯಾಕೆ ಇವನು ಸುಸೈಡ್ ಮಾಡ್ಕೊಂಡ? ಯಾಕೆ ಇವನಿಗೆ ಆಕ್ಸಿಡೆಂಟ್ ಆಯಿತು? ದೇವರು ಕಾರಣರಲ್ಲ. ಸತ್ಯವಾಗಿ ಮರಣ ದೇವರಿಂದ ಬಂದಿಲ್ಲ. ಮುಂದುವರಿಸ್ರಿ. ಆತ ನೋಡಿ ಹಿಗ್ಗುವವನಲ್ಲ ಜೀವಿಗಳ ಸಾವನ್ನು. ಅಸ್ತಿತ್ವದಲ್ಲಿ ಇರಲಿ ಎಂದೇ ದೇವರು ಸೃಷ್ಟಿ ಮಾಡಿದರು ಎಲ್ಲವನ್ನು. ಹಾಲೆಲೂಯ್ಯ, ಸ್ವರವೇತಿ ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಓದೋಣ ಸುಜ್ಞಾನ ಗ್ರಂಥ 2ನೇ ಅಧ್ಯಾಯ 23ನೇ ವಾಕ್ಯ.
ಸುಜ್ಞಾನ ಗ್ರಂಥ 2ನೇ ಅಧ್ಯಾಯ 23ನೇ ವಾಕ್ಯ ಓದೋಣ. ಈ ಕಡೆ ಗಮನಿಸ್ರಿ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಅಮರತ್ವ ಅಂದರೆ ಏನು ಪ್ರಿಯರೇ? ಅಮರತ್ವ ಅಂದರೆ ಹಲೋ ಹಾಲೆಲೂಯ್ಯ. ಕೆಲವರು ಭಾಳ ಚೆನ್ನಾಗಿ ನಿದ್ರೆ ಹೊಡಿತಾ ಇದ್ದಾರೆ ಬೆಳಿಗ್ಗೆ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ನಾವು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನಮಗೇನು ಕಮ್ಮಿ ಇದೆ ರೀ? ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಹಣ ಇದೆ, ಮೋಟ್ರ್ ಇದೆ, ಬೈಕ್ ಇದೆ, ಕಾರ್ ಇದೆ, ಎಲ್ಲ ಇದೆ. ನೀವು ನಮಗೇನು ಬೇಕಾಗಿಲ್ಲ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ತೀರ್ಪಿನ ದಿನದಲ್ಲಿ ನಿಮ್ಮ ಮೋಟ್ರ್ ಬೈಕು, ನಿಮ್ಮ ಸಂಪತ್ತು, ನಿಮ್ಮ ಹಣ, ನಿಮ್ಮ ಐಶ್ವರ್ಯ ರಕ್ಷಣೆಗೆ ಬರಲ್ಲ. ಗಮನಿಸಿ ಪ್ರಿಯರೇ, ಹೋರಾಟಗಳು ಯಾರಿಗೆ ಬರ್ತದೆ ಗೊತ್ತಾ? ದೇವಜನರಿಗೆ ಬರ್ತದೆ. ಕೋಟ್ಯಾಂತರ ಜನ ಕೊರೋನಾ ರೋಗದಲ್ಲಿ ಅಸುನೀಗಿದ್ದಾರೆ ಪ್ರಿಯರೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. 2 ಕೈಗಳನ್ನು ಎತ್ತಿ ಗಟ್ಟಿ ಚಪ್ಪಾಳೆ ತಟ್ರಿ. ಗಟ್ಟಿ ಚಪ್ಪಾಳೆ. ಕೈ ಬಿಸಿ 3 ಸಾರಿ ಕೈ ಬಿಟ್ರಿ. 3 ಸಾರಿ ಗಟ್ಟಿ ಹಾಲೆಲೂಯ್ಯ ಹೇಳ್ರಿ. ಹಾಲೇ ಈ ಕಡೆ ಶಬ್ದನೇ ಇಲ್ಲ. ಕೆಲವರು ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರು ಮನುಷ್ಯನನ್ನು ಉಂಟು ಮಾಡಿದ್ದು ಅಮರತ್ವಕ್ಕಾಗಿ. ದಯಮಾಡಿ ಗಮನಿಸಿರಿ, ಅಮರತ್ವ ಅಂದರೆ ಸಾವಿಲ್ಲದ ಜೀವನ. ಸಂತ ಅಂತೋಣಿಯವರ ನಾಲಿಗೆ ಇನ್ನ ಇದೆ, ಇನ್ನ ಹಸಿಯಾಗಿ ಇದೆ, ಒಣಗಲಿಲ್ಲ. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಅವರ ಬಾಡಿ ಇನ್ನ ಇದೆ. ಕ್ಯಾರೋಲೈನ್ ಅಕೋತಿಸ್ ಅವರ 15 ವರ್ಷದ ಹುಡುಗನ ಶರೀರ ಇನ್ನ ಇದೆ. ಇದು ಅಮರತ್ವ. ಅವರನ್ನೆಂದಿಗೂ ಕೂಡ ಸಾಯಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಈ ಭೂಮಿಯಲ್ಲಿರುವ ಮಂತ್ರಶಕ್ತಿಗಳು, ಮಾಟಶಕ್ತಿಗಳು, ಅಂಧಕಾರ ಶಕ್ತಿಗಳು ದೇವರ ಮಕ್ಕಳ ಶರೀರವನ್ನು ಮುಟ್ಲಿಕ್ಕೆ ದೇವರು ಬಿಡಲಿಲ್ಲ. ಚಪ್ಪಾಳೆ ತಟ್ರಿ ದೇವರಿಗೆ. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ಮುಂದುವರಿಸಿ, ದೇವರು ಮಕ್ಕಳನ್ನು ಸೃಷ್ಟಿ ಮಾಡಿದ್ದು ಅಮರತ್ವಕ್ಕಾಗಿ, ಅವನನ್ನು ರಚಿಸಿದ್ದು ತಮ್ಮ ಸ್ವರೂಪಕ್ಕೆ ಅನುಗುಣವಾಗಿ. ಮುಂದುವರಿಸ್ರಿ. ಈ ಕಡೆ ಗಮನಿಸ್ರಿ. ಪಾಯಿಂಟ್ ಮಾಡ್ಕೊಳ್ಳಿ. ಸೈತಾನನ ಮತ್ಸರ, ಸೈತಾನನ ಕೋಪ, ದ್ವೇಷ, ಮತ್ಸರದಿಂದಲೇ ಈ ಭೂಮಿಗೆ ಏನಾಯ್ತಂತೆ? ಮರಣ ಪ್ರವೇಶವಾಯಿತು. ಈಗಾದರೆ ಗಮನಿಸ್ರಿ, ಮರಣ ಯಾರಿಂದ ಬಂತು? ಯೇಸು ಸ್ವಾಮಿಯವರಿಂದ ಜೀವ ಬಂತು. ಹಾಗಾದರೆ ಯೇಸು ಸ್ವಾಮಿಯವರು ಬಂದದ್ದು ಜೀವ ಕೊಡಲಿಕ್ಕೆ, ಸೈತಾನ ಬಂದದ್ದು ನಮ್ಮನ್ನು ನಾಶ ಮಾಡಲಿಕ್ಕೆ. ನೋಡ್ರಿ, ಸೈತಾನನ ಮತ್ಸರದಿಂದಲೇ ಮರಣ ಈ ಲೋಕವನ್ನು ಪ್ರವೇಶಿಸಿತು. ಮುಂದುವರಿಸ್ರಿ. ಈ ಕಡೆ ಭಾಳ ವೆರಿ 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 ಇಂಪಾರ್ಟೆಂಟ್. ಆತನ ಪಕ್ಷಕ್ಕೆ ಯಾರು ಸೇರ್ಕೊಳ್ತಾರೋ, ಗಮನಿಸ್ರಿ. ಯಾರು ಅವನ ಪಕ್ಷಕ್ಕೆ ಸೇರಿಕೊಳ್ಳುತ್ತಾರೋ ಅವರು ಅದನ್ನು ಅನುಭವಿಸುವರು. ಹೆಂಗೆ ಅವನ ಪಕ್ಷಕ್ಕೆ ಸೇರಿಸಿಕೊಳ್ಳೋರು? ದಯಮಾಡಿ ಗಮನಿಸ್ರಿ. ಹಾಲೆಲೂಯ್ಯ. ಗಟ್ಟಿಯಾಗಿ ಹೇಳಿ ಹಾಲೆಲೂಯ್ಯ. ಯಾರು ನಿದ್ರೆ ಮಾಡ್ತಾ ಇದ್ದೀರಿ ಗಟ್ಟಿಯಾಗಿ ಹಾಲೆಲೂಯ್ಯ. ತುಂಬ ಕಷ್ಟ. ನಾವು ಇಲ್ಲೇ ಕುಳಿತಿದ್ದೇವೆ, ನಮ್ಮ ಮನಸ್ಸು ಇಸ್ರಾಯೇಲ್ ದೇಶದಲ್ಲೋ, ಗಲ್ಫಲ್ಲೋ ಅಥವಾ ಫಾರಿನ್ ರಾಷ್ಟ್ರಗಳಲ್ಲಿ ನಮ್ಮ ಮನಸ್ಸಿದೆ. ಹಾಲೆಲೂಯ್ಯ. ಯಾರು ಸೈತಾನನ ಪಕ್ಷಕ್ಕೆ ಸೇರ್ತಾರೋ ಅವರಿಗೆ ನಾಶ. ಸೈತಾನನ ಪಕ್ಷಕ್ಕೆ ಹೆಂಗೆ ಸೇರ್ಕೊಳ್ಳೋದೋ ಗಮನ ಇಟ್ಟು ಕೇಳ್ಕೊಡ್ರಿ.
ಯಾರು ಪಾಪ ಮಾಡ್ತಾರೋ, ಯಾರು ಪಾಪವನ್ನು ಮಾಡ್ತಾರೋ ಅವನು ಸೈತಾನನ ಪಕ್ಷಕ್ಕೆ ಸೇರ್ಕೊಳ್ತಾನೆ. ಹಾಗಾದರೆ ನಾವೆಲ್ಲ ಇಲ್ಲಿ ಕುಳಿತಿದ್ದೇವೆ. ಈಗ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು, ನಾವು ಯಾರ ಪಕ್ಷದಲ್ಲಿದ್ದೇವೆ? ಯೇಸು ಸ್ವಾಮಿಯವರ ಪಕ್ಷದಲ್ಲಿದ್ದರೆ ಜೀವ. ಹಲ್ಲೆಲೂಯ, ಹಲ್ಲೆಲೂಯ. ಸೈತಾನನ ಪಕ್ಷದಲ್ಲಿ ನೀನಿದ್ದರೆ ಮರಣ. ಯಾವುದು ಬೇಕು ನಿಮಗೆ? ಹಲೋ, ಜೀವ ಬೇಕಾದರೆ ಅಷ್ಟು ಸುಲಭ ಅಲ್ಲ. ಜೀವ ಬೇಕಾದರೆ ಅಷ್ಟು ಸುಲಭ ಅಲ್ಲ ಪ್ರಿಯರೇ. ಏನು ಬಿಡಬೇಕು? ಸೈತಾನನಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಬಿಡಬೇಕು. ನೆಕ್ಸ್ಟ್, ಏಕದೇವರನ್ನು ಆರಾಧಿಸಬೇಕು. ಯೇಸು ಸ್ವಾಮಿಯವರನ್ನೇ ನಂಬಿಕೊಳ್ಬೇಕು. ಏನಿದ್ದೇವೆ? ವ್ಯಭಿಚಾರ ಮಾಡ್ತಾ ಇದ್ದೇವೆ ನಾವು. ಗಮನಿಸಿ ಪ್ರಿಯರೇ. ಪರಸ್ತ್ರೀ ಪರ ಪುರುಷನ ಜೊತೆ ವ್ಯಾಮೋಹ. ನೆಕ್ಸ್ಟ್, ಹಣಕ್ಕಾಗಿ ಏನು ಮಾಡಲಿಕ್ಕೂ ನಾವು ಸಿದ್ಧ. ದೇವರಿಗೆ ವಿರುದ್ಧವಾದ ಅನೈತಿಕವಾದ ಸಂಬಂಧ. ಹೆಂಡತಿ ಮಕ್ಕಳನ್ನು ಬಿಟ್ಟು, ಗಂಡನನ್ನು ಬಿಟ್ಟು ದುಡಿಯಲಿಕ್ಕೋಸ್ಕರ ಬೇರೆ ಬೇರೆ ಊರುಗಳಿಗೆ ಹೋಗಿ ಕುಟುಂಬ ನಾಶವಾಗುವಂತೆ ನೋಡಿಕೊಳ್ಳುವಂಥ ಸಂಬಂಧ. ನನ್ನ ಹತ್ರ ಅನೇಕರು ಬಂದು ಮಹಿಳೆಯರು, ಪುರುಷರು ನನ್ನ ಹತ್ರ ಕಣ್ಣೀರು ಸುರಿಸಿದಂಥ ಘಟನೆ ಇದೆ. ನಾನು ಆ ಸಂದರ್ಭದಲ್ಲಿ ಭಾಳ ತಾಳ್ಮೆಯಿಂದ ಅವರಿಗಾಗಿ ಪ್ರಾರ್ಥಿಸ್ತೇನೆ. ಏನಕ್ಕೋಸ್ಕರ ಪ್ರಿಯರೇ? ಏನಕ್ಕೋಸ್ಕರ? ದೇವರು ಕುಟುಂಬ ಕಟ್ಟಿದ್ದೇನಕ್ಕೆ? ಎಲ್ಲರೂ ಒಟ್ಟಾಗಿರಲಿ ಅಂತ. ಕುಟುಂಬವನ್ನು ಕಟ್ಟಿದ್ದಕ್ಕಾಗಿ ಏನಕ್ಕೆ? ಒಟ್ಟಾಗಿರಲಿ ಅಂತ. ನನ್ನ ಮಡದಿ, ನನಗೆ ಕೊರೋನಾ ಬಂದಾಗ, ಪಾಸಿಟಿವ್ ಆದಾಗ ನಾವಿಬ್ಬರು ಒಂದೇ ರೂಮಲ್ಲಿದ್ವಿ. ಡಾಕ್ಟ್ರ್ ಹೇಳಿದ್ರು ನೀವು ಬೇರೆ ಬೇರೆ ಇರಿ ಅಂತ. ನನ್ನ ಮಡದಿ ಏನು ಮಾಡಿದ್ಲು, ನನಗೆ ಅಷ್ಟು ಸಮಸ್ಯೆ ಇಲ್ಲ, ನೀವು ಒಬ್ಬರೇ ಆಗ್ತೀರಿ, ಪರವಾಗಿಲ್ಲ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇರ್ತೀನಿ, ನಾನು ಕೆಳಗಡೆ ಮಲಗ್ತೇನೆ, ನೀವು ದೂರದಲ್ಲಿ ಮೇಲೆ ಮಲಗಿ ಅಂತ ಹೇಳಿದ್ಲು. ಸೊ ನಾನು ತುಂಬ ದೂರದಲ್ಲಿ, ನಾ ಮೇಲ್ಗಡೆ ಮಲ್ಕೊಂಡ್ರೆ ಅವಳು ಕೆಳಗಡೆ ನನಗೋಸ್ಕರ ಪ್ರಾರ್ಥಿಸ್ತಾ ಇದ್ಲು. ಈಗ ಏನೇ ಶೋಧನೆಗಳು ಬಂದರೋ ನಾವಿಬ್ಬರು ಶೇರ್ ಮಾಡ್ತೀವಿ, ದೇವರ ಹತ್ರ ಪ್ರಾರ್ಥಿಸ್ತೀವಿ, ದೇವರು ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ಯಾಕಂದರೆ ನಾವು ಯೇಸು ಸ್ವಾಮಿಯವರ ಜೀವ ಪಕ್ಷದಲ್ಲಿದ್ದೇವೆ. ಇಲ್ಲಿ ಗುರುಗಳು ಕುಳಿತಿದ್ದಾರೆ. 4 ದಿನಗಳು 5 ದಿನಗಳು ಪ್ರಯಾಣ ಮಾಡಿದ್ರು. ಇಡೀ ದಿನ ಕೊಂಕಣಿ ಸೆಕ್ಷನಲ್ಲಿ ಡಿವೈನ್ ಧ್ಯಾನ ಮಂದಿರದಲ್ಲಿ ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಪಾಪ ನಿವೇದನೆ ಸಂಸ್ಕಾರ ಕೊಡ್ತಾರೆ. ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅವರ ಒಳಗಡೆ ಜೀವವನ್ನು ತುಂಬಿದ್ದಾರೆ, ಆತ್ಮರ ಶಕ್ತಿಯನ್ನು ತುಂಬಿದ್ದಾರೆ. ಆದ್ದರಿಂದ ದಯಮಾಡಿ ಗಮನಿಸಿರಿ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾರೋ ಡ್ರಿಂಕ್ಸ್ ಮಾಡ್ತಾ ಇದ್ದೀರಿ, ಕುಡಿತಾ ಇದ್ದೀರಿ, ಧೂಮಪಾನ ಮಾಡ್ತಾ ಇದ್ದೀರಿ, ಕಳ್ಳತನ ಮಾಡ್ತಾ ಇದ್ದೀರಿ, ತಂದೆ ತಾಯಿಗಳಿಗೆ ವಿರೋಧವಾಗಿ ನಡೆದುಕೊಂಡಿದ್ದೀರಿ, ವ್ಯಭಿಚಾರ ಮಾಡಿದ್ದೀರಿ, ಸುಳ್ಳು ಹೇಳಿದ್ದೀರಿ, ಅಕ್ರಮ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ, ನೀವು ಆತನ ಪಕ್ಷದಲ್ಲಿದ್ದೀರಿ ಅಂತ ಅರ್ಥ. ಇವತ್ತೇ ಬಿಟ್ಟುಬಿಡಿ ಪ್ರಿಯರೇ, ಇವತ್ತೇ, ಈಗಲೇ ಡಿಸೈಡ್ ಮಾಡಿರಿ. ನಾಳೆಯಿಂದಲ್ಲ, ಈ ಕ್ಷಣದಿಂದಲೇ ನಿಮ್ಮ ಜೀವನ ಬದಲಾಗಬೇಕು. ಹಾಲೆಲೂಯ, ಸ್ವರವೇತಿ ಹಾಲೆಲೂಯ, ಹಾಲೆಲೂಯ. ನೋಡಿ, ಸೈತಾನನ ಮತ್ಸರದಿಂದಲೇ ಮರಣವು ಪ್ರವೇಶಿಸಿತು ಈ ಲೋಕವನ್ನು. ಆತನನ್ನು ಸಂಬಂಧಪಟ್ಟ ಎಲ್ಲವರು ಇದನ್ನು ಅನುಭವಿಸುವರು. ಹಾಲೆಲೂಯ, ಸ್ವರವೇತಿ ಹಾಲೆಲೂಯ. ಈಗ ಒಂದು ಪಾಯಿಂಟ್ ನಿಮಗೆ ಗೊತ್ತಾಯಿತು ಪ್ರಿಯರೇ, ಅಕ್ರಮ ಜೀವನದಿಂದ ಮರಣ, ದೇವರಿಂದ ಅಲ್ಲ. ನೆಕ್ಸ್ಟ್, ಸೈತಾನನ ಮತ್ಸರದಿಂದ ಮರಣ, ದೇವರಿಂದ ಅಲ್ಲ. ನೀವು ಎಜೆಕಿಯೇಲ್ ಪ್ರವಾದಿ ಪುಸ್ತಕ 18ನೇ ಅಧ್ಯಾಯ 4ನೇ ವಚನದಲ್ಲಿ ಓದಿ ನೋಡಿ, ಬಹಳ ಚೆನ್ನಾಗಿದೆ ಪ್ರಿಯರೇ. ಈ ಕಡೆ ಗಮನಿಸ್ರಿ. ತಂದೆ ಏನು, ಮಗನೇನು, ಸಕಲ ನರ ಪ್ರಾಣಿಗಳು ನನ್ನವೇ, ಪಾಪ ಮಾಡುವ ಪ್ರತಿಯೊಬ್ಬನು ಸಾಯುತ್ತಾನೆ. ಹಾಲೆಲೂಯ. ಓದಿ ಸಿಸ್ಟರ್, ಎಜೆಕಿಯೇಲ್ 18:4. ಎಜೆಕಿಯೇಲ್ ಪ್ರವಾದಿ ಪುಸ್ತಕ 18ನೇ ಅಧ್ಯಾಯ ವಾಕ್ಯ 4. ಈ ಕಡೆ ಗಮನಿಸಿ ಪ್ರಿಯರೇ. ಈಗೋ ಸಕಲ ನರ ಪ್ರಾಣಿಗಳು ನನ್ನವೇ,
ತಂದೆಯೇನೋ ಮಗನೇನೋ ನರಪ್ರಾಣಿಗಳು ಅಂದ್ರೆ ನರ ಮನುಷ್ಯರು ಎಲ್ಲರೂ ನನ್ನ ಅಧೀನದಲ್ಲಿದ್ದಾರೆ. ಪಾಪ ಮಾಡುವ ಪ್ರಾಣಿಯೇ ಸಾಯುವನು. ಆತ್ಮಿಕವಾದ ಮರಣ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ಗಮನಿಸಿ ಪ್ರಿಯರೇ, ಆತ್ಮಿಕವಾದ ಮರಣ ಬಂದ ತಕ್ಷಣ ಗಮನಿಸ್ರಿ, ಶರೀರದ ಆರೋಗ್ಯ ಹೋಗ್ತದೆ. ಶರೀರದ ಆರೋಗ್ಯ ಹೋಗ್ತದೆ. ಯಾಕಂದರೆ ಆತ್ಮಕ್ಕೂ ಮನಸ್ಸಿಗೂ ಶರೀರಕ್ಕೂ ಒಂದು ಸಂಬಂಧ ಇದೆ, ಅದು ಅಂಟಿಕೊಂಡೇ ಇರ್ತದೆ ಪ್ರಿಯರೇ. ಈ ಆತ್ಮ ಯಾವಾಗ ಮರಣ ಹೊಂದುತ್ತದೋ ಶರೀರದಲ್ಲಿರುವ ಆರೋಗ್ಯ ಸೌಂದರ್ಯ ಹೋಗ್ತದೆ. ನೆಕ್ಸ್ಟ್, ನಮ್ಮ ಸಂಪತ್ತು, ನಮ್ಮ ಐಶ್ವರ್ಯ, ನಮ್ಮ ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಡೇ ಬೈ ಡೇ, ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋಗುತ್ತದೆ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ಅದಕ್ಕಾಗಿ ದೇವರ ವಾಕ್ಯ ಭಾಳ ಚೆನ್ನಾಗಿ ಹೇಳ್ತದೆ ಪ್ರಿಯರೇ. ಗಮನಿಸ್ರಿ ಪ್ರಿಯರೇ. ಸಂತ ಪೌಲರು ತುಂಬ ಚೆನ್ನಾಗಿ ಹೇಳಿದ್ರು ರೋಮನರಿಗೆ ಬರೆದ ಪತ್ರದಲ್ಲಿ, ನನಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಮನಸ್ಸಿದೆ, ಮಾಡಲಿಕ್ಕೆ ಆಗ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ ಪ್ರಿಯರೇ. ಒಳಿತನ್ನು ಮಾಡುವ ಆಸೆ ನನಗಿದೆ, ಒಳ್ಳೆಯದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಒಳ್ಳೆಯದನ್ನು ಮಾಡಬೇಕು ಅಂತ ಹೋಗ್ತೀನಿ, ಕೆಟ್ಟದನ್ನೇ ಮಾಡ್ತೀನಿ. ಇದಕ್ಕೆ ಕಾರಣ ನನ್ನೊಳಗಿರುವ ಪಾಪವೇ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. 1 ಯೋಹಾನ 3ನೇ ಅಧ್ಯಾಯ 8ನೇ ವಾಕ್ಯ. ಗಮನಿಸಿ ಪ್ರಿಯರೇ, ಪಾಪ ಮಾಡುವವನು ಸೈತಾನನ ವಂಶದವನು. ಪಾಪ ಬಂದಿದ್ದು ಯಾರಿಂದ? ಸೈತಾನನಿಂದ. ಅದಕ್ಕೆ ಪ್ರಿಯರೇ, ಇಲ್ಲಿರುವ ಯಾವ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಇಲ್ಲಿರುವ ಯಾವ ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು ಪಾಪಕ್ಕೆ ಪ್ರಚೋದನೆಗೆ ಒಳಗಾಗಬೇಡ್ರಿ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಿಯ ಸಹೋದರ ಸಹೋದರಿ, ನಾವೆಲ್ಲ ಪತ್ರಿಕೆಗಳಲ್ಲಿ ಓದುತ್ತೇವೆ, ಟಿ ವಿಯಲ್ಲಿ ನೋಡುತ್ತೇವೆ ಪ್ರಿಯರೇ. ಕೇವಲ 6 ವರ್ಷದ ಮಗುವಿನ ಮೇಲೆ ವ್ಯಭಿಚಾರ, 1ನೇ ಕ್ಲಾಸು 2ನೇ ಕ್ಲಾಸು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕತ್ತು ಇಸುಕಿ ಸಾಯಿಸುವ ಜನರು ಈ ಭೂಮಿಯಲ್ಲಿದ್ದಾರೆ. ಇದು ಸೈತಾನ ಅವರ ಸಂತತಿಗಳ ಮೂಲಕವಾಗಿ ಮಾಡುವಂತಹ ಕಾರ್ಯ. ದಯಮಾಡಿ ಗಮನಿಸಿರಿ. ಅದಕ್ಕೆ ಅಮೇರಿಕದ ಧರ್ಮಾಧ್ಯಕ್ಷರು, ಬಿಷಪ್ ಅವರು, ಫುಲ್ಟನ್ ಸೀನ್ ಅವರು ಈ ರೀತಿ ಹೇಳ್ತಾರೆ. ಗಮನಿಸಿ ಪ್ರಿಯರೇ, ಸಿನ್ ಈಸ್ ಟೆರಿಬಲ್. ಪಾಪ ಎನ್ನುವುದು ಭಯಾನಕವಂತೆ. ಗಮನಿಸ್ರಿ ಪ್ರಿಯರೇ, 440 ವೋಲ್ಟೇಜ್ ಇದೆಯಲ್ಲ ಕರೆಂಟ್, ಅದಕ್ಕಿಂತಲೂ ಪವರ್ ಯಾವುದು, ಭಯಾನಕ ಯಾವುದು ಅಂತ ಹೇಳಿದ್ರೆ ಪಾಪ. ಸಿನ್ ಈಸ್ ಟೆರಿಬಲ್. ಪಾಪ ಅನ್ನುವುದು ಭಯಾನಕ. ಬಟ್ ಮೋರ್ ಟೆರಿಬಲ್ ಇಸ್ ಲಾಸ್ ಆಫ್ ದ ಸಿನ್ಸ್ ಆಫ್ ದ ಸಿನ್ ಅಂತ ಹೇಳ್ತಾರೆ. ಅಂದರೆ ಪಾಪದ ಪ್ರಜ್ಞೆ ಇಲ್ಲದೆ ಇರುವುದೇ ಇನ್ನೂ ಭಯಾನಕ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ್ಯ. ಓದೋಣ ಸಿರಾಕನ ಗ್ರಂಥ 21ನೇ ಅಧ್ಯಾಯ. ಸಿರಾಕನ ಗ್ರಂಥ 21ನೇ ಅಧ್ಯಾಯ 1ರಿಂದಿರುವ ವಚನವನ್ನು ಓದೋಣ ಪ್ರಿಯರೇ. ಹಾಂ, ಈ ಕಡೆ ಗಮನಿಸ್ರಿ. ಅಮ್ಮ ಒಂದು ಸ್ವಲ್ಪ ಎದ್ದು ನಿಂತ್ಕೊಡಿ, ಓದ್ರಿ, ಅವ್ರಿಗೆ ಎಲ್ರಿಗೂ ಗೊತ್ತಾಗಲಿ. ಹಾಂ, ಗಮನಿಸ್ರಿ. ಮಗನೇ, ಪಾಪ ಮಾಡ್ತಾ ಇದ್ದೀಯಾ, ಪುನಃ ಮಾಡಬೇಡ. ಹಳೆಯ ಪಾಪಗಳಿಗಾಗಿ. ಈ ಕಡೆ ಗಮನಿಸ್ರಿ. ಮಗನೇ, ಪಾಪ ಮಾಡ್ತಿದ್ಯಾ, ಇನ್ನು ಮುಂದೆ ಮಾಡಬೇಡ. ಒಬ್ಬ ತಾಯಿ ಮಗುವಿಗೆ ಹೇಳಿದ ಹಾಗೆ ದೇವರು ಹೇಳುತ್ತಿದ್ದಾರೆ.
ಮಗನೇ ಪಾಪ ಮಾಡುತ್ತಿರುವೆಯೋ, ಪಾಪ ಮಾಡಬೇಡ. ಮುಂದುವರಿಸ್ರಿ. ಹಾವಿಗೆ ಹೆದರಿ ಓಡುವನಂತೆ ನೀನು ಓಡಿಬಿಡು. ನೆಕ್ಸ್ಟ್. ಕಚ್ಚುವುದು ಅದು ಅದರ ಸಮೀಪಕ್ಕೆ ಹೋದರೆ. ಕೂತ್ಕೊಳ್ಳಿ. ಹಲ್ಲೆಲೂಯಾ. ಗಮನಿಸ್ರಿ. ಮಗನೇ ಪಾಪ ಮಾಡಿರುವೆಯೋ, ಪುನಃ ಮಾಡಬೇಡ. ಹಳೆಯ ಪಾಪಗಳಿಗಾಗಿ ಕ್ಷಮೆ ಬೇಡಿಕೋ. ಪಾಪದ ಬಳಿಯಿಂದ ಓಡಿಬಿಡು, ಹಾವಿಗೆ ಹೆದರಿ ಓಡುವವನಂತೆ. ಗಮನಿಸ್ರಿ. ಪಾಪ ಏನಾದರೂ ಸಿಕ್ಕಿದ್ರೆ, ವಂಚನೆ ಏನಾದರೂ ಸಿಕ್ಕಿದ್ರೆ, ಆವನ್ನ ಕಂಡು ಹೇಗೆ ಓಡಿ ಹೋಗುತ್ತೇವೋ ಓಡೇ ಹೋಗ್ಬೇಕು ಪ್ರಿಯರೇ. ನಾನು ಶಾಲೆಯಲ್ಲಿ ಮೇಸ್ಟ್ರು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂದು ಬಿಸಿ ಊಟ ನಡೀತಾ ಇದೆ, ನಿಮಗೆಲ್ಲ ಗೊತ್ತು. ಅಲ್ಲಿ ಒಂದು ಪುಸ್ತಕ ಇದೆ, ರುಚಿ ಶುಚಿ ಪುಸ್ತಕ. ಈ ದಿನ ಸಾಂಬಾರು ಹೇಗಿತ್ತು ಅಂತ ಪ್ರತಿ ಟೀಚರ್ ಬರೀಬೇಕು. ನಮ್ಮ ಶಾಲೆಯಲ್ಲಿ 5 ಜನ ಕ್ರಿಶ್ಚಿಯನ್ಸ್ ಇದ್ದೇವೆ, ಹೆಸರಿಗೆ ಮಾತ್ರ. ದಯಮಾಡಿ ಗಮನಿಸ್ರಿ ಪ್ರಿಯರೇ, ನನ್ನನ್ನು ಸೇರಿ ನಾವೆಲ್ಲ ಹೆಸರಿಗೆ ಮಾತ್ರ ಕ್ರೈಸ್ತರು. ಈ ದಿನ ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಬರೆದ್ರು. ನನ್ನ ಕಡೆ ಬಂತು. ನಾನೇನು ಮಾಡಿದೆ, ನಾನು ಹೋಗಿ ಸಾಂಬಾರು ಟೇಸ್ಟ್ ಮಾಡ್ತೇನೆ, ಹೇಗಿದೆಯೋ ಆ ರೀತಿ ಬರಿತೇನೆ. ನಾನು ಹೋಗಿ ಟೇಸ್ಟ್ ಮಾಡಿದೆ, ಸಾಂಬಾರು ಒಂದು ಚೂರು ಚೆನ್ನಾಗಿರಲಿಲ್ಲ. ನಾನೇನು ಮಾಡಿದೆ, ಈ ದಿನ ಸಾಂಬಾರು ತುಂಬ ಕೆಟ್ಟದಾಗಿತ್ತು ಅಂತ ಬರೆದೆ. ಇದು ಮಾತ್ರ ಹೋಯ್ತು. ಟೀಚರ್ಸ್ ಎಲ್ಲ ನಗಾಡಿದ್ರು. ಏನು ನೀವು ಮಾಡ್ತಾ ಇರೋದು, ಯಾಕೆ ನಿಷ್ಠುರ ತಗೊಳ್ತೀರಿ? ಇಲ್ಲ, ಸತ್ಯನೇ. ನಾನು ಹೆಡ್ ಮಾಸ್ಟರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಅವರನ್ನು ಏಕವಚನದಲ್ಲಿ ಮಾತಾಡ್ತಾ ಇಲ್ಲ, ಅವರನ್ನು ನಿಂದಿಸುತ್ತಿಲ್ಲ. ಏನು ಸತ್ಯ ಇದೆ ನಾನು ಅದನ್ನೇ ಬರೆದಿದ್ದೇನೆ. ನೆಕ್ಸ್ಟ್ ಗಮನಿಸಿ ಪ್ರಿಯರೇ, ವ್ಯಭಿಚಾರವಾಗಲಿ, ಹಣವಾಗಲಿ, ಐಶ್ವರ್ಯವಾಗಲಿ, ಅಕ್ರಮವಾಗಲಿ ಪಾಪ ನಿಮ್ಮನ್ನು ಕರೆಯುತ್ತದೆ. ಈ ಪ್ರಪಂಚದಲ್ಲಿ ನಿಮ್ಮನ್ನು ಕರೆಯುತ್ತದೆ. ಯಾವ ರೀತಿ? ನೀವೇನಾದರೂ ಬಂದೇ ಅಂತ ಹೇಳಿದರೆ ನೀವು ಸೈತಾನನ ವಂಶಕ್ಕೆ ಸೇರಿಕೊಳ್ತೀರಿ. ದಯಮಾಡಿ ಗಮನಿಸಿ ಪ್ರಿಯರೇ. ಯಾರು ಹೇಳ್ತಾರೆ ಇವತ್ತು ಹಣ ಇಲ್ವಾ, ತೊಂದರೆ ಇಲ್ಲ, ಬಾರಿಗೆ ಹೋಗೋಣಪ್ಪ, ನಾನು ಕೊಡಿಸ್ತೇನೆ, ನಾನಿದ್ದೇನೆ, ನಿನಗೆ ಯಾಕೆ ಚಿಂತೆ ಇಲ್ಲ. ನೋಡ್ರಿ, ಇಂಥ ಅವಕಾಶಗಳು ಬೇಕಾದಷ್ಟು ಸಿಗುತ್ತೆ. ಆ ರೀತಿ ಅವಕಾಶಕ್ಕೆ ನಾವು ಅಥವಾ ಫಾದರ್ ರಿಚರ್ಡ್ ಅಥವಾ ಬ್ರದರ್ ಭಾಸ್ಕರ್ ಅಥವಾ ಇನ್ನೂ ಅನೇಕ ದೇವಸೇವಕರು ನಾವು ಅಲ್ಲೇ ಇದ್ದಿದ್ರೆ ನಾವು ಈ ವೇದಿಕೆಗೆ ಬರ್ತಾ ಇರಲಿಲ್ಲ. ನನಗೆ ಗೊತ್ತಾಯಿತು ಪ್ರಿಯರೇ, ಪ್ರಪಂಚವೆಲ್ಲ ಸುತ್ತಿದ್ದೆ, ಶಾಂತಿ ಪ್ರಪಂಚದಲ್ಲಿ ಇಲ್ಲ, ಆರೋಗ್ಯ ಇಲ್ಲ, ಹಣದಲ್ಲಿ ಸಂಪತ್ತಲ್ಲಿ ಇಲ್ಲ. ಇರುವುದು ಶಾಂತಿ, ಸಮಾಧಾನ, ಆರೋಗ್ಯ ಸಕಲ ಇರುವುದು ನಮ್ಮ ಯೇಸು ಸ್ವಾಮಿಯವರಿಂದಲೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ಹೇಳಿ ಸ್ತೋತ್ರ, ಹೇಳಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಬಲ್ ಏನು ಹೇಳುತ್ತೆ? ಪಾಪವನ್ನು ನೀನು ಕಂಡರೆ ಅಥವಾ ಅವಕಾಶ ಸಿಕ್ಕಿದರೆ, ಹಾವು ಕಂಡೊಡನೆ ನೀನು ಹೆಂಗೆ ಓಡುತ್ತೀಯೋ ಪಾಪದಿಂದ ದೂರ ಓಡಿಬಿಡು. ಅಂದರೆ ಅದರ ಅರ್ಥ ಆ ಪ್ಲೇಸಲ್ಲಿ ನೀವು ಇರಬೇಡಿ. ನನಗೆ ಕೂಡ ಅನೇಕರು ಹೇಳ್ತಾರೆ, ಏನು ಸಂಪಾದನೆ ಮಾಡಿಬಿಟ್ಟಿದ್ಯಾ ನೀನು? ಮನೆ ಕಟ್ಟಿದ್ಯಾ? ಇಲ್ಲ. ಕಾರ್ ತಗೊಂಡಿದ್ಯಾ? ಇಲ್ಲ. ಮಕ್ಕಳಿಗೆ ಮದುವೆ ಮಾಡಿದ್ಯಾ? ಇಲ್ಲ. ನನಗೆ ಕೇಳೋ ಪ್ರಶ್ನೆ, ನಾನು ಹೇಳ್ತೇನೆ, ಸಮಯ ಬಂದಾಗ ನನ್ನ ದೇವರು ಮಾಡ್ತಾರೆ. ನಾನು ನನ್ನ ದೇವರ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕುಟುಂಬದ ಜವಾಬ್ದಾರಿ ನನ್ನ ದೇವರು ಮಾಡ್ತಾರೆ. ಎಲ್ಲಿ ಹೋದರೂ ತಿನ್ನಲಿಕ್ಕೆ ದೇವರು ನನಗೆ ದರಿದ್ರತನವನ್ನು ದೇವರು ಕೊಡಲಿಲ್ಲ. ಹಲ್ಲೆಲೂಯಾ. ಇಡೀ ಕರ್ನಾಟಕದಲ್ಲಿ ನಾನು ಎಲ್ಲೇ ನಿಂತಿರೋ, ಬ್ರದರ್ ಸೌಖ್ಯ ಇದ್ದೀರಾ ಬ್ರದರ್, ಬನ್ನಿ ಬ್ರದರ್, ನಮ್ಮ ಮನೆಯಲ್ಲಿ ಊಟ ಮಾಡಿ ಹೋಗಿ, ತಂಗಿ ಹೋಗಿ, ಮಲಗಿ ಹೋಗಿ, ಬನ್ನಿ ಅಂತ ಕರೆಯುವಂತಹ ನೂರಾರು ವಿಶ್ವಾಸಿಗಳನ್ನು, ಸಾವಿರಾರು ವಿಶ್ವಾಸಿಗಳನ್ನು ದೇವಜನರಿಗೆ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಗಮನಿಸಿರಿ ಪ್ರಿಯರೇ, ಏನೇ ಅವಕಾಶ ಸಿಕ್ಕಿದರೂ ಕೂಡ, ಒಂದು ಹುಡುಗಿ ಆಗ್ಬೋದು, ಒಂದು ಹುಡುಗ ಆಗ್ಬೋದು, ಪಾಪದ ಪ್ರೇರಣೆ ಆಗ್ತದೆ. ನೀವು ಅಲ್ಲಿ
ದೇವರನ್ನು ಸ್ಮರಿಸಿ ಆವಿನಂತೆ ಓಡಿ ಹೋದರೆ ದೇವರು ನಿಮ್ಮನ್ನು ಗಟ್ಟಿಯಾಗಿ ಹಿಡಿದು ದೇವರ ಕೃಪೆಯಲ್ಲಿ ತುಂಬಿಸುತ್ತಾರೆ. ಹಲ್ಲೆಲೂಯಾ, ಸ್ವರವೆತ್ತಿ ಹಲ್ಲೆಲೂಯಾ. ನೋಡ್ರಿ, ಜೋಸೆಫನಿಗೂ ಕೂಡ ಈಜಿಪ್ಟ್ ದೇಶದಲ್ಲಿ ಇದೇ ಅವಕಾಶ ಸಿಕ್ಕಿತು. ಪೋಟಿಫರನ ಹೆಂಡತಿ, ಈ ಕಡೆ ಗಮನಿಸ್ರಿ, ಬೈಬಲ್ ಏನು ಹೇಳುತ್ತೆ? ಜೋಸೆಫು ಭಾಳ ಉದ್ದ ಇದ್ದ, ನನ್ನ ಥರ. ನನ್ನ ತಂದೆ ನನಗೆ ಜೋಸೆಫ್ ಅಂತ ಭಾಳ ಚೆನ್ನಾಗಿ ಹೆಸರಿಟ್ಟಿದ್ದಾರೆ. ನನ್ನ ತಂದೆಗೆ ಸ್ತೋತ್ರ ಹೇಳಬೇಕು, ಅವರಿಲ್ಲ. ಯಾಕಂದರೆ ಸಂತರ ಹೆಸರು ಇಟ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಇವತ್ತು ಏನಿಲ್ಲ, ಆಸೆ ಇಲ್ಲ. ಭಾಳ ಶಾರ್ಟ್ ಆ್ಯಂಡ್ ಸ್ವೀಟು. ಲೀನ, ಮೀನ, ಕೀನ, ಪೀನ, ಪಾನ, ಸೋನ, ಲೂನ. ಎಂಥ ವಿಚಿತ್ರವಾದದ್ದು. ಗಮನಿಸ್ರಿ ಪ್ರಿಯರೇ, ಜೋಸೆಫ, ಈ ಕಡೆ ಗಮನಿಸ್ರಿ, ಜೋಸೆಫ ಈಜಿಪ್ಟ್ ದೇಶದಲ್ಲಿದ್ದವನ್ರೇ. ಅವರ ಸ್ವಂತದವರೆಲ್ಲ ಇಸ್ರಾಯೇಲಲ್ಲೇ ಇದ್ದರು. ಅವನೊಬ್ಬನೇ ಇದ್ದ ಈಜಿಪ್ಟ್ ದೇಶದಲ್ಲಿ. ಅವನಿಗೆ ಸಪೋರ್ಟ್ ಯಾರಿರಲಿಲ್ಲ. ದೇವರವನನ್ನು ಅರಮನೆಗೆ ತೆಗೆದುಕೊಂಡು ಹೋದರು. ದಯಮಾಡಿ ಗಮನಿಸ್ರಿ ಪ್ರಿಯರೇ, ಅಲ್ಲಿ ಪೋಟಿಫರನ ಹೆಂಡತಿಯೇ ಸಿಕ್ಕಿದ್ಲು ಜೋಸೆಫನಿಗೆ. ನಾವಾಗಿದ್ರೆ ಏನು ಹೇಳ್ತಾ ಇದ್ವಿ? ಹಲೋ, ನಮ್ಮ ಅಣ್ಣಂದಿರು ಒಳ್ಳೆ ಸ್ಮೈಲ್ ಕೊಡ್ತಾ ಇದ್ದಾರೆ. ಜೋಸೆಫನಿಗೆ ಸಿಕ್ಕ ಹಾಗೆ ನನಗೇನಾದರೂ ಸಿಕ್ಕಿದ್ರೆ ಪೋಟಿಫರನನ್ನು ಅಲ್ಲೇ ಬಿಟ್ಟುಬಿಟ್ಟು ನಾನೇ ರಾಜನಾಗಿಬಿಡ್ತಿದ್ದೆ. ಜೋಸೆಫ ಒಪ್ಪಲಿಲ್ಲ. ಗಮನಿಸ್ರಿ ಪ್ರಿಯರೇ, ಹೆಂಗೆ ಅವಳು ಪೋಟಿಫರನ ಹೆಂಡತಿ ಜೋಸೆಫನನ್ನು ಅಂಗಿಯನ್ನು ಹಿಡಿದು ಹಾಸಿಗೆಗೆ ಬಾ ಅಂತ ಕರೀತಾಳೆ. ಇದೆಷ್ಟು ಅವಕಾಶ ನಮಗೆ ಸಿಕ್ಕಿಲ್ಲ ಪ್ರಿಯರೇ, ಇದೆಷ್ಟು ಅವಕಾಶ ನನಗೆ ನಿಮಗೆ ಸಿಕ್ಕಲಿಲ್ಲ. ಜೋಸೆಫ್ ಏನು ಹೇಳ್ತಾನೆ ಗೊತ್ತಾ? ಅಯ್ಯೋ, ನನ್ನ ರಾಜನಿಗೆ ವಿರುದ್ಧವಾಗಿ, ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಲ, ಖಂಡಿತವಿಲ್ಲ ಅಂದ್ಬಿಟ್ಟು ಓಡಲಿಕ್ಕೆ ಪ್ರಾರಂಭಿಸಿದ. ಓಡುವಾಗ ಅಂಗಿ ಕಳಚಿ ಬಿತ್ತು. ಪೋಟಿಫರನ ಹೆಂಡತಿಗೆ ಜೋಸೆಫನ ಅಂಗಿ ಸಿಕ್ತೋ ಹೊರತು ಜೋಸೆಫ ಸಿಕ್ಕಲಿಲ್ಲ. ಆ ಕಾರಣ ಜೋಸೆಫನನ್ನು ಸೆರೆಮನೆಯಿಂದ ದೇವರು ಅರಮನೆಗೆ ಕೊಂಡೊಯ್ದರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ, ಗಟ್ಟಿಯಾಗಿ ಹೇಳಿ ಹಾಲೆಲೂಯ್ಯ, ಹಾಲೆಲೂಯ್ಯ. ನೀವು ಸೆರೆಮನೆಯಲ್ಲಿದ್ದೀರಾ? ನೀವು ಸೆರೆಮನೆಯಲ್ಲಿದ್ದೀರಾ? ಪಾಪವನ್ನು ಬಿಟ್ಟುಬಿಡ್ರಿ ಪ್ರಿಯರೇ, ಪಾಪವನ್ನು ಬಿಟ್ಟುಬಿಡಿ. ಸೈತಾನನಿಗೆ ಸಂಬಂಧಪಟ್ಟ, ಪಾಪಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಗಳನ್ನು ನೀವು ಬಿಟ್ಟುಬಿಡಿ. ದೇವರು ನಿಮ್ಮನ್ನು, ಅರಮನೆ ಅಂದರೆ ಏನು? ದೇವರು ಸಮೃದ್ಧಿಯಂತಹ ನಾಡಿಗೆ, ಕೃಪೆಗಳಿಗೆ, ಆರೋಗ್ಯ, ಐಶ್ವರ್ಯ, ನೆಕ್ಸ್ಟ್ 9 ವರದಾನಗಳಿಂದ ನಿನ್ನನ್ನು ತುಂಬಿಸಿ ದೇವರ ಆಯುಧವನ್ನಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾರೆ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ. ಇಲ್ಲಿ ಭಾಸ್ಕರ್ ಬರ್ತಾನೆ. ನಾನು ಧ್ಯಾನ ಕೊಡುವಾಗ ಡಿವೈನ್ ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ ವ್ಯಕ್ತಿ. ಇವತ್ತು ಒಳ್ಳೆ ಹಾಡುಗಾರ, ಹಾಡುಗಳನ್ನು ಬರೆಯುವಂಥ ಕೃಪೆಯನ್ನು ದೇವರು ಕೊಟ್ಟರು. ಇದು ಅಪ್ಪನ ಮನೆಯ ಸೊತ್ತಲ್ಲ. ದಯಮಾಡಿ ಗಮನಿಸಿ ಪ್ರಿಯರೇ, ಅಪ್ಪನ ಮನೆ ಸೊತ್ತಲ್ಲ, ಇದು ದೇವರು ಕೊಟ್ಟ ಕೃಪೆ. ಇದು ಅರಮನೆ. ಇದು ದೇವರಿಗಾಗಿ ಜೀವಿಸುತ್ತಾ, ದೇವರನ್ನು ಮಹಿಮೆ ಪಡಿಸುತ್ತಾ, ಅನೇಕ ಜನರ ಕಣ್ಣೀರುಗಳನ್ನು ಒರೆಸ್ಕೊಂಡು, ಅನೇಕ ಜನರ ದುಃಖಗಳನ್ನು ನೀಗಿಸ್ಕೊಂಡು ಹೋಗ್ತಕ್ಕಂಥದ್ದು ಏನು? ಇದು ಜೀವಿತ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ, ಗಟ್ಟಿಯಾಗಿ ಹೇಳಿ ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾರು ಸಿಗರೇಟು, ಬೀಡಿ, ಹನ್ಸ್, ಪಾನ್ ಪರಕ್, ನೆಕ್ಸ್ಟ್ ವ್ಯಭಿಚಾರ, ಇವತ್ತು ಪಿಶಾಚಿ ನಮ್ಮೆಲ್ಲರಿಗೂ ಒಂದು ಆಯುಧವನ್ನು ಕೊಟ್ಬಿಟ್ಟಿದೆ. ಏನೋ? ಮೊಬೈಲ್ ಫೋನ್. ಅದಿಲ್ಲದಿದ್ದರೆ ಕೆಲವರಿಗೆ ಜೀವ ಇಲ್ಲ, ಎಲ್ಲ ಮೆಂಟಲ್ ಆಗಿಬಿಟ್ಟಿದ್ದೀವಿ. ಫೇಸ್ಬುಕ್ ಇಲ್ಲ ಅಂದರೆ ಜೀವನನೇ ಇಲ್ಲ. ಇಡೀ ದಿನ ಅದನ್ನು ಇಟ್ಕೊಂಡು ಕುಟ್ಕೊಳ್ತೀವಿ. ನಾನು ಶಾಲೆಯಲ್ಲಿ ಕಲಿತೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಎಷ್ಟು ಚೆನ್ನಾಗಿದೆ.
ಫೇಸ್ಬುಕ್ಕೇ ನಮ್ಮ ತಾಯಿ ತಂದೆ, ವಾಟ್ಸಪ್ಪೇ ನಮ್ಮ ಬಂಧು ಬಳಗ, ಫೇಸ್ಬುಕ್ಕನ್ನು ನೋಡದವನು ಮಂಗನಂತೆ ಆಗುವನು. ಮಕ್ಕಳು ಇವತ್ತು ಏನು ಹೇಳ್ತಾರೆ ಗೊತ್ತೇನ್ರಿ? ಅಪ್ಪ ನನಗೆ ಬಟ್ಟೆ ಇಲ್ದಿದ್ರು ಪರವಾಗಿಲ್ಲ, ಊಟ ತೊಂದರೆ ಇಲ್ಲ, ನನಗೆ ಒಂದು ಮೊಬೈಲ್ ತಂದು ಕೊಟ್ಟುಬಿಡಿ. ಅದು ಹೇಗಿರಬೇಕು ಗೊತ್ತಾ ಡ್ಯಾಡಿ? 1.5 acres, ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು. ಇದರ ಒಳಗೆ ಏನಿದೆ ದಯಮಾಡಿ ಗಮನಿಸಿ ಪ್ರಿಯರೇ. ಇದರ ಒಳಗೆ ಒಳ್ಳೆಯದು ಇದೆ, ಕೆಟ್ಟದು ಇದೆ. ಅಂದರೆ ಜೀವ ಇದೆ, ಮರಣ ಇದೆ. ನೀನೇನು ಮಾಡಬೇಕು? ಈ ಮೊಬೈಲ್ನಲ್ಲಿರುವ ಜೀವವನ್ನು ಆರಿಸಿಕೊಳ್ಬೇಕು. ಈ ಮೊಬೈಲ್ನಲ್ಲಿರುವ ಒಳಿತನ್ನು ಆರಿಸಿಕೊಂಡರೆ ನಿನ್ನನ್ನು ದೇವರು ಈ ಭೂಮಿಯಲ್ಲಿ ಕೇವಲ ಸಮೃದ್ಧಿ ಅಲ್ಲ ಕಣ್ರಿ, ಸಮೃದ್ಧಿ ನಮಗೆ ಬೇಡ. ಯೇಸು ಸ್ವಾಮಿಯ ಶಿಷ್ಯರಾಗಬೇಕು, ಅವರಿಗಾಗಿ ಸಾಯಬೇಕು. ಸಂತ ಪೌಲರು ಹೇಳ್ತಾರೆ, ಹೇಗೆ ಯೇಸು ಕ್ರಿಸ್ತರು ನನಗಾಗಿ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿದರೋ ಅದಕ್ಕಾಗಿ ನಾನು ಈ ಭೂಮಿಯಲ್ಲಿ ಅವರಿಗಾಗಿ ನಾನು ಸಾಯಲಿಕ್ಕೆ ಸಿದ್ಧವಿದ್ದೇನೆ. ಈ ಭೂಮಿಯಲ್ಲಿರುವ ಸಕಲವನ್ನು ನಾನು ನಷ್ಟವೆಂದೇ ಪರಿಗಣಿಸಿ ಬಿಟ್ಟಿದ್ದೇನೆ. ಇದ್ಯಾವುದು ನನಗೆ ಲಾಭವಿಲ್ಲ. ನನಗಿರುವುದು ಲಾಭ ಒಂದೇ, ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನು ಸಾರಬೇಕು, ಅವರಿಗಾಗಿ ಸಾಯಬೇಕು. ಇದೆ ನೋಡ್ರಿ, ಪೌಲನ ಪತ್ರಗಳು ನೋಡಿದಿರಿ. ಇವತ್ತು ಪ್ರೇಷಿತರ ಕಾರ್ಯಕಲಾಪದಿಂದ ರೋಮ, ಕೊರಿಂಥಿ, ಎಫೆಸಿ, ಫಿಲಿಪ್ಪಿ, ಇಬ್ರಿಯ ನೀವು ಓದ್ಕೊಂಡು ಹೋಗಿ ಪ್ರಿಯರೇ. ಯೇಸು ಸ್ವಾಮಿಯ 12 ಶಿಷ್ಯರಲ್ಲಿ ಯಾರೂ ಕೂಡ ಈ ರೀತಿ ಬರಲಿಲ್ಲ. ಪಾಪ ಮಾಡಿ ಅಕ್ಷರ ಪರಿವರ್ತನೆ ಹೊಂದಿ ಪೌಲನಾಗಿ ಬರೆದಂತಹ ಅನೇಕ ದೇವರ ವಾಕ್ಯಗಳು ಪವಿತ್ರ ಆತ್ಮರವರ ಮೂಲಕ ಬರೆಸಿದರು. ಚಪ್ಪಾಳೆ ತಟ್ಟಿ ದೇವರಿಗೆ. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನೆಕ್ಸ್ಟ್, ಒಂದು ಪಾಪಕ್ಕೆ ಹಲವಾರು ಗಿಫ್ಟ್ ಇದೆ. ದಯಮಾಡಿ ಗಮನಿಸ್ರಿ. ಪಾಪ ಮಾಡಿದರೆ ಗಿಫ್ಟ್ ಸಿಗುತ್ತೆ, ಪಾಪ ಮಾಡದೇ ಇದ್ರೆ ದೇವರಿಂದ ಗಿಫ್ಟ್ ಸಿಗುತ್ತೆ. ದಯಮಾಡಿ ಗಮನಿಸ್ರಿ. ಹಾಲೆಲೂಯ್ಯ. ಗಟ್ಟಿಯಾಗಿ ಹೇಳಿ, 2 ಕೈಗಳನ್ನು ಮೇಲೆತ್ರಿ, 3 ಸರಿ ಅಲ್ಲೆಲ್ಲೂ ಹೇಳಿ. ವೆರಿ ಗುಡ್. ಒಂದು ಸರಿ ಈ ಕಡೆಯವರು ಮಾತ್ರ. ರೆಡಿ? 1 2 3 ಸ್ಟಾರ್ಟ್. ಅಷ್ಟು ಹಿತಕರ ಆಗಲಿಲ್ಲ. ಈ ಕಡೆ ನೋಡೋಣ. 3 ಸ್ಟಾರ್ಟ್. ಏನು ಗಂಡಸರ ಶಬ್ದ? ಅದು ದೇವಾಲಯದಲ್ಲಿ ಮಾತ್ರ, ದೇವಾಲಯದಲ್ಲಿ ಮಾತ್ರ. ಮನೆಯಲ್ಲಿ ಗಂಡಸರು ಬಾಯಿ ಬಿಡೋದಿಲ್ಲ. ನೋ, ಸೈಲೆಂಟ್ ಪ್ರೇಯರ್. ವಿ ವಾಂಟ್ ಸೈಲೆಂಟ್ ಪ್ರೇಯರ್. ಬೊಬ್ಬೆ ಹೊಡೆಯೋದು ಏನಕ್ಕೆ? ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ನಮ್ಮ ಊರಿನಲ್ಲಿ ವೀರಪ್ಪನನ್ನು ಹಿಡೀಲಿಕ್ಕೆ, ಯಾರು ವೀರಪ್ಪನ ನೋಡಿದ್ದೀರಿ? ನಾನು ನೋಡಲಿಲ್ಲ. ಸರ್ಕಾರದಿಂದ ಮಿಲಿಟರಿ ಪೊಲೀಸು ನಮ್ಮ ಊರಿಗೆ ಬಂದಿದ್ದರು. ಒಂದು ಶಾಲೆಯ ಗ್ರೌಂಡ್ನಲ್ಲಿ ಅವರಿದ್ದರು. ನನಗೊಬ್ಬ ಪರಿಚಯ ಟೀಚರು, ಬನ್ನಿ ನಾವು ಮಿಲಿಟರಿ ಪೊಲೀಸನ್ನು ಮಾತಾಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದರು. ಗಮನಿಸಿ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿ ಹೋಗುವಾಗ ನಮಗೆ ಪೊಲೀಸ್ನವರು ಒಂದು ಗನ್ನನ್ನು ಪರಿಚಯ ಮಾಡಿದರು. ಈ ಗನ್ನಲ್ಲಿ ಒಂದು ಸಾರಿ ಫೈರ್ ಮಾಡಿದರೆ ಬುಲೆಟ್ಗಳು ಈ ರೀತಿ ಹೋಗ್ತವೆ, ಸ್ಪ್ರೆಡ್ ಆಗಿ ಆತನನ್ನ ಜೀವ ಖಂಡಿತ ಉಳಿಸುವುದಿಲ್ಲ. ನನಗೆ ನೋಡಿ ಭಯ ಆಗಿಬಿಡ್ತು. ಇದು ನೆನಪಲ್ಲಿದ್ದಿದ್ದು ಅಷ್ಟೇ. ಡಿವೈನ್ ಧ್ಯಾನ ಮಂದಿರದಲ್ಲಿ ಇದೇ ಸಿನ್ ಟಾಕ್, ಪಾಪದ ಟಾಕನ್ನು ನಾನು ಜನರಿಗೆ ಕೊಡುವ ಸಂದರ್ಭದಲ್ಲಿ ಪವಿತ್ರಾತ್ಮರು ನನಗೆ ಹೇಳಿದರು, ಮಗನೇ
ನೀನು ಶಾಲೆಯಲ್ಲಿ ಒಂದು ಗನ್ನನ್ನು ನೋಡ್ದಲ್ಲ, ಒಂದು ಸರಿ ಫೈರ್ ಮಾಡಿದರೆ ಬುಲೆಟ್ಗಳು ಹಿಂಗೆ ಹೋಗ್ತದೆ ಅಂತ. ಪಾಪ ಕೂಡ ಅಷ್ಟೇ. ಒಂದು ಪಾಪವನ್ನು ಮಾಡಿದರೆ ಈ ಪಾಪದ ಬುಲೆಟ್ಗಳು ಹಲವಾರು ರೀತಿಯಲ್ಲಿ ಮನುಷ್ಯನನ್ನು ಹೊಕ್ಕಿ ಆತನನ್ನು ನಾಶ ಮಾಡುತ್ತದೆ. ಹಾಲೆಲೂಯ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಪಾಪ ಮಾಡ್ತೀರಾ? ವಾ ಫಾದರ್, ಪಾಪ ಮಾಡ್ತೀರಾ? ನೋಡಿ, ಒಂದು ಫೈರ್ ಮಾಡಿದ್ರೆ ಯಾವ ರೀತಿ ಬುಲೆಟ್ಸ್ ಇದೆ ನೋಡೋಣ. ಮೊದಲನೇ ಬುಲೆಟ್, ಮೊದಲನೆಯ ಮದ್ದು ಗುಂಡು ರೋಗ. ಮೊದಲನೆಯ ಮದ್ದುಗುಂಡು ರೋಗ. ಈ ಕಡೆ ಗಮನಿಸ್ರಿ ಪ್ರಿಯರೇ. ಈ ರೋಗ, ಪಾಪದಿಂದ ಬಂದ ರೋಗ, ನೀವು ಎಷ್ಟು ಮದ್ದುಗಳನ್ನು ತೆಗೆದುಕೊಂಡರೋ, ಎಷ್ಟು ಸರ್ಜರಿಗಳನ್ನು ಮಾಡಿದರೋ ತಾತ್ಕಾಲಿಕವಾಗಿ ನಿಮಗೆ ಉಪಶಮನ ಸಿಗ್ಬೋದು ಹೊರತು ಯಾವುದೇ ಕಾರಣಕ್ಕೂ ನಿಮಗೆ ಸೌಖ್ಯ ಸಿಕ್ಕೋದಿಲ್ಲ. ಯಾಕಂದರೆ ಪಾಪದ ಬೇರನ್ನು ಡಾಕ್ಟ್ರುಗಳು ತೆಗಿಲಿಕ್ಕೆ ಆಗೋದಿಲ್ಲ. ಪಾಪದ ಬೇರನ್ನು ಮದ್ದುಗುಂಡಿನಲ್ಲಿ ಸುಡಲಿಕ್ಕೆ ಆಗೋದಿಲ್ಲ. ಈ ಪಾಪದ ಬೇರನ್ನು ಸುಡಲಿಕ್ಕೆ ಒಂದೇ ಆಯುಧ, ಅದು ಯೇಸು ಸ್ವಾಮಿಯವರ ರಕ್ತ. ಹಾಲೆಲೂಯ. ಸ್ವರ್ವೇತಿ ಹಾಲೆಲೂಯ. ಈಗ ಓದೋಣ ಕೀರ್ತನೆಗಳ ಪುಸ್ತಕ 107ನೇ ಅಧ್ಯಾಯ 17ನೇ ವಾಕ್ಯ. ರೋಗಿಗಳಾದರವರು, ಗಮನಿಸ್ರಿ ಪ್ರಿಯರೇ, ಆಚಾರ ಯಾವುದು, ಅನಾಚಾರ ಯಾವುದು? ಹಲೋ, ಆಪೋಸಿಟ್ ವರ್ಡ್ಸ್. ಆಚಾರ, ಅನಾಚಾರ. ಆಚಾರ ಅಂದರೆ ದೇವರು ಹೇಳಿದ ಹಾಗೆ ಜೀವಿಸುವುದು ಆಚಾರ. ದೇವರಿಗೆ ವಿರುದ್ಧವಾಗಿ ಜೀವಿಸುವುದು ಅನಾಚಾರ. ಒಂದ್ಸರಿ ಗಟ್ಟಿ ಹಾಲೆಲೂಯ, ಹಾಲೆಲೂಯ ಓದಿ. ರೋಗಿಗಳಾದರವರು ಅನಾಚಾರದ ನಿಮಿತ್ತ, ಬಾಧೆಗೊಳಗಾದರವರು ಪಾಪ ಕಾರ್ಯಗಳ ನಿಮಿತ್ತ. ಇಲ್ಲಿ ಗಮನಿಸಿ ಪ್ರಿಯರೇ, ದೇವರ ಬೈಬಲ್ ಏನು ಹೇಳುತ್ತೆ? ಯಾರು ಪಾಪವನ್ನು ಮಾಡ್ತೀರೋ ನೀವು ವೈದ್ಯರ ಆರೈಕೆಗೆ ಗುರಿಯಾಗುತ್ತೀರಿ ಎಂಬುದಾಗಿ ಸಿರಾಕನ ಗ್ರಂಥ ಹೇಳುತ್ತೆ. ನನಗೆ ಬೆಂಗಳೂರಿಂದ ಒಬ್ಬ ಸ್ತ್ರೀ ಫೋನ್ ಮಾಡಿದರು. ದಯಮಾಡಿ ಗಮನಿಸ್ರಿ. ಹಾಲೆಲೂಯ್ಯ. ಸ್ವಲ್ಪ ನೆಟ್ಟಕ್ಕೆ ಕೂತ್ಕೊಳ್ರಿ, ನೇರ ಕೂತ್ಕೊಳ್ರಿ. ಸ್ವಲ್ಪ ಮರದ ಚೇರಲ್ಲಿ ಆರಾಮಿಗೆ ಕೂತ್ಕೊಳ್ಳೋದು ತುಂಬ ಕಷ್ಟ. ನಮ್ಮ ಡಿವೈನ್ ಧ್ಯಾನ ಮಂದಿರದಲ್ಲಿ ಮೊದಲು ಕಬ್ಬಿಣದ ಚೇರುಗಳಲ್ಲಿ ಕುಳಿತುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಈಗ ನಮ್ಮ ದೊಡ್ಡ ಫಾದರ್ ಅಗಸ್ಟಿನ್ ವಲ್ಲರವರು ಒಳ್ಳೆ ಚೇರುಗಳನ್ನು ಹಾಕಿದ್ದಾರೆ. ಹೆಂಗೆ ಅಂದರೆ ಕೂತ್ಕೊಂಡ ತಕ್ಷಣ ಒಳ್ಳೆ ನಿದ್ರೆ ಬರ್ತದೆ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ವಯಸ್ಸಾದವರು ತುಂಬ ಇದ್ದಾರೆ ಅಂಥೇಳಿ ನಮ್ಮ ಫಾದರ್ ವಲೋನ್ರವರು ಯಾರಿಗೂ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗಬಾರ್ದು ಅಂಥೇಳಿ ಡಿವೈನ್ ಧ್ಯಾನ ಮಂದಿರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಗಮನಿಸಿ ಪ್ರಿಯರೇ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ಏನು ಟಾಪಿಕ್ ಹೇಳ್ತಾ ಇದ್ದೆ? ಹಲೋ, ನೋಡಿ ನೀವೇ ಮರ್ತುಬಿಟ್ಟಿದ್ದೀರಿ. ಸ್ತ್ರೀ ಒಬ್ಬರು ಫೋನ್ ಮಾಡಿದ್ರು ಅಲ್ವಾ? ಹಾಂ, ನಾನು ಹೇಳಿದ ಮೇಲೆ ಹೌದು. ನೋಡಿ ಸ್ವಾಮಿ, ನಾವಿರೋದೆ ಹೀಗೆ. ಓಕೆ, ಸ್ತ್ರೀ ಅಂತ ಫೋನ್ ಮಾಡಿದರು. ಬ್ರದರ್, ನನಗೆ ತುಂಬ ಕಿವಿ ನೋವಿದೆ, 6 ತಿಂಗಳು ಮದ್ದು ತಗೊಂಡಿದ್ದೇನೆ, ಕಿವಿ ನೋವು ಹೋಗ್ತಾ ಇಲ್ಲ, ನನಗಾಗಿ ಪ್ರಾರ್ಥಿಸಿ ಅಂತ ಹೇಳಿದರು. ನಾನು ಹೇಳಿದೆ, ಪಾಪ ನಿವೇದನೆ ಮಾಡಿ ಎಷ್ಟು ಸಮಯ ಆಯಿತು? ಆಕೆ ಹೇಳಿದ್ಲು 3 ವರ್ಷ ಆಯಿತು. ಅಪ್ಪ. ನೆಕ್ಸ್ಟ್, ಬಲಿ ಪೂಜೆಗೆ ಹೋಗಿ ಎಷ್ಟು ದಿನ ಆಯಿತು? 3 ವರ್ಷ ಆಯಿತು. ಯಾಕೆ?
ನೋಡಿ, ನನಗೆ ಅವಳಿ ಮಕ್ಕಳು ಇದ್ದಾರೆ. 2 ಮಕ್ಕಳನ್ನು ನೋಡಿ ಬಲಿಪೂಜೆಗೆ ಹೋಗಲಿಕ್ಕೆ ಆಗೋದಿಲ್ಲ. 2 ಅವಳಿ ಮಕ್ಕಳನ್ನು ನೋಡಬೇಕು, ನನಗೆ ತುಂಬ ಕಷ್ಟ. ಜ್ಞಾನಸ್ನಾನಕ್ಕೆ ಒಮ್ಮೆ, ದೀಕ್ಷಾಸ್ಥಾನಕ್ಕೆ ಒಮ್ಮೆ ಚರ್ಚಿಗೆ ಹೋಗಿದ್ದು ಬಿಟ್ಟರೆ ಮತ್ತೆ ಹೋಗಲಿಲ್ಲ. ನಾನು ಹೇಳಿದೆ, ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಪ್ರಾರ್ಥಿಸಿದರೂ ನಿಮಗೆ ಸೌಖ್ಯ ಸಿಕ್ಕುವುದಿಲ್ಲ. ಹಾಗಾದ್ರೆ ಎಂಥ ಮಾಡೋದು ಬದಲು, ಎಂಥ ಮಾಡಬೇಡಿ, ಹೋಗಿ ಪಾಪ ನಿವೇದನೆ ಮಾಡಿರಿ, ನಂತರ ನನಗೆ ಫೋನ್ ಮಾಡಿ ಅಂತ ಹೇಳಿದೆ. ಇವರು ಹೋದರು, ಎಲ್ಲ ರೆಡಿಯಾಗಿ ಸಾಟರ್ಡೆ ಸ್ನಾನ ಮಾಡಿ 1-2 ಗಂಟೆ ಪ್ರಾರ್ಥಿಸಿ ಭಾನುವಾರ ಹೋದರು. ಒಂದು ಒಳ್ಳೆ ಕನ್ಫೆಷನ್ ಮಾಡಿದರು. ಕನ್ಫೆಷನ್ ಮಾಡಿ ಮನೆಗೆ ಬರೋಷ್ಟರಲ್ಲಿ ಕಿವಿ ನೋವು ಸಂಪೂರ್ಣವಾಗಿ ಮಾಯ. ನೆಕ್ಸ್ಟ್ ಫೋನ್ ಮಾಡಿದರು ಅವರು, ಬ್ರದರ್ ನನಗೆ ಕನ್ಫೆಷನ್ ಮಾಡಿ ಬಂದ ತಕ್ಷಣ ಕಿವಿ ನೋವು ಹೊರಟೋಯ್ತು ಅಂತ. ನಾನು ಹೇಳಿದೆ, ಈಗ ನಾನು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಬಂದದ್ದು ಪಾಪದಿಂದ ಬಂದ ರೋಗ, ಮದ್ದುಗಳಿಗೆ, ಆಪರೇಷನ್ಗಳಿಗೆ ಅದು ನಿಮಗೆ ತಾತ್ಕಾಲಿಕವಾದ ಒಂದು ಉಪಶಮನ ಸಿಕ್ಬೋದು ಪ್ರಿಯರೇ. ಈ ಕಡೆ ಗಮನಿಸ್ರಿ, ಒಂದು ಪಾಪದ ಬುಲೆಟ್ ಆಗಿದೆ, ಯಾವುದು ಒಂದು ರೋಗ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೆಕ್ಸ್ಟ್, ಪಾಪದಿಂದ ಶಾಪ. ಸ್ವರವೆತ್ತೋಣ, ಪಾಪದಿಂದ ಶಾಪ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಕೀರ್ತನೆ 119ನೇ ಅಧ್ಯಾಯ 21ನೇ ವಾಕ್ಯ. ಕೀರ್ತನೆ 119 ವಾಕ್ಯ 21. ಶಾಪಗ್ರಸ್ತರು ನಿನ್ನ ಆಜ್ಞೆಗಳನ್ನು ಮೀರಿದವರು, ನಿನ್ನ ಧಿಕ್ಕಾರಕ್ಕೆ ಗುರಿಯಾಗುವವರು ಗರ್ವಿಷ್ಠರು. ಈ ಕಡೆ ಗಮನಿಸಿ ಪ್ರಿಯರೇ, ಇನ್ನೊಂದ್ಸರಿ ಓದಿ ಸಿಸ್ಟರ್. ನೋಡ್ರಿ, ಇಲ್ಲಿ ಕೆಲವರು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಯಾರು ದಯಮಾಡಿ ನನಗೋಸ್ಕರ ಪ್ರೇಯರ್ ಮಾಡಬೇಡ್ರಿ, ಪ್ರಾರ್ಥನೆ ಮನೆಯಲ್ಲಿ ಮಾಡಿರಿ. ಇಲ್ಲಿ ಕೆಲವರು ಸುಮ್ಮನೆ ಹಿಂಗೆ ಕೂತಿದ್ದೀರಿ, ಪ್ರಾರ್ಥನೆ ನನಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು. ಏನಾದರೂ ತೊಂದರೆ ಆದರೆ ನಾನು ಜವಾಬ್ದಾರಿ ಅಲ್ಲ. ಗಮನಿಸ್ರಿ, ಏನಾದ್ರು ತೊಂದರೆ ಆದರೆ ನಾನು ಜವಾಬ್ದಾರಿ ಅಲ್ಲ. ಒಂದು ಸರಿ ಗುರುಗಳು ಇಲ್ಲಿ ಸ್ವರ್ಗ ಮತ್ತು ನರಕದ ಬಗ್ಗೆ ಬೋಧನೆ ಮಾಡ್ತಾಯಿದ್ರಂತೆ. ಇಲ್ಲಿ ಒಬ್ಬ ಆಂಟಿ ಭಯಂಕರವಾಗಿ ನಿದ್ರೆ ಮಾಡ್ತಾಯಿದ್ರು. ಗುರುಗಳು ಏನು ಮಾಡಿದರು, ನಿಮಗೆ ನರಕಕ್ಕೆ ಹೋಗಲಿಕ್ಕೆ ಯಾರಾದರೂ ಇಷ್ಟ ಇದ್ದರೆ ಎದ್ದು ನಿಲ್ಲಿ ಅಂತ ಹೇಳಿದರು. ಈ ಆಂಟಿಗೆ ನಿದ್ರೆ ಮಾಡ್ತಾ ಇದ್ರಲ್ಲ, ಎದ್ದು ನಿಲ್ಲಿ ಅಂತ ಅನ್ನೋದು ಮಾತ್ರ ಕೇಳಿಸಿತು. ಇವರು ಏನು ಮಾಡಿದ್ರು, ತಟ್ ಅಂತ ಎದ್ದು ನಿಂತು ಹಿಂದುಗಡೆ ನೋಡ್ತಾ ಇದ್ದಾರೆ, ಎಲ್ಲ ಕುಳಿತಾ ಇದ್ದಾರೆ. ಈಗಲಾದರೂ ಕೂತ್ಕೊಳ್ಬೇಡವೆ, ಕೂತ್ಕೊಳ್ಳಿಲ್ಲ. ಮಾತಾಡಲಿಕ್ಕೆ ಆರಂಭಿಸಿದ. ಏನಂತ, ಫಾದರ್ ಇಷ್ಟುವರೆಗೂ ನೀವು ಬೋಧನೆ ಮಾಡಿದ್ರಿ, ಏನು ಪ್ರಯೋಜನ? ಯಾರಾದರೂ ಕೇಳಿದರಾ? ಯಾರೂ ಕೇಳಿಲ್ಲ. ಕೇಳಿದ್ದು ನಾನು ಒಬ್ಬಳೇ. ಈಗ ನಾನಿದ್ದೇನೆ, ನೀವು ಇದ್ದೀರಿ, ನಾವಿಬ್ಬರೇ ಸಾಕು ಬಿಡಿ ಫಾದರ್, ಇವ್ರು ಯಾರೂ ಬೇಡ ಅಂತ ಹೇಳಿದಂತೆ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ, ಗಟ್ಟಿಯಾಗಿ ಹೇಳಿ ಹಾಲೆಲೂಯ್ಯ. ಶಾಪಗ್ರಸ್ತರು ನಿನ್ನ ಆಜ್ಞೆಗಳನ್ನು ಮೀರಿದವರು. ದಯಮಾಡಿ ಗಮನಿಸ್ರಿ ಪ್ರಿಯರು, ದಯಮಾಡಿ ಗಮನಿಸ್ರಿ. ಶಾಪ ಅಂದರೆ ಪಾಪಗಳ ಒಂದು ಮೂಟೆ, ಪಾಪಗಳ ಒಂದು ಗಂಟು. ನೀವು ಹಣ ರಾಶಿ ಮಾಡಿ ಗಂಟಿಡ್ತೀರಲ್ಲ, ಈ ಪಾಪಗಳನ್ನು ಪ್ರತಿ ಸಾರಿ ಮಾಡಿ ಒಂದು ಮೂಟೆ. ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ. ಈ ಶಾಪವನ್ನು ಒಡೆಯಲಿಕ್ಕೆ ಮಂತ್ರವಾದಿಗಳಾಗಲಿ, ಬಲಿ ಅರ್ಪಣೆಗಳಾಗಲಿ, ಕಾಣಿಕೆಗಳಾಗಲಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಶಾಪ ಕ್ಲಿಯರ್ ಆಗೋದು ಒಬ್ಬರಿಂದ, ಯೇಸು ಸ್ವಾಮಿಯವರ ರಕ್ತದಿಂದ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ,
ಯೇಸುವೆ ಆರಾಧನೆ. ಹಾಲೆಲೂಯ. ಪಾಪದ ಒಂದು ಬುಲೆಟ್ ರೋಗ, ಪಾಪದ ಎರಡನೇದು ಮದ್ದುಗೊಂಡು ಶಾಪ, ಪಾಪದ ಮೂರನೆಯ ಮದ್ದುಗೊಂಡು ನಿಮ್ಮ ಆರೋಗ್ಯ ಐಶ್ವರ್ಯವಲ್ಲ, ನಿಮ್ಮ 3-4 ತಲೆಮಾರುಗಳು. ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯದ 3 ವಚನವನ್ನು ನಾವು ಓದಿದರೆ ದೇವರು ಹೇಳ್ತಾರೆ, ಅಲ್ಲಿ ನನ್ನನ್ನು ಯಾರು ಪ್ರೀತಿಸ್ತಾರೆ, ನನ್ನನ್ನು ಯಾರು ಗೌರವಿಸುತ್ತಾರೆ, ಅವರಿಗೆ ನಾನು 1000 ತಲೆಮಾರುಗಳವರೆಗೆ ದಯೆಯನ್ನು ತೋರುತ್ತೇನೆ. ನನ್ನನ್ನು ನಿರಾಕರಿಸಿ, ನನ್ನನ್ನು ಧಿಕ್ಕರಿಸಿ ಯಾರು ನನ್ನ ಆಜ್ಞೆಗಳನ್ನು ವಿರೋಧವಾಗಿ ನಡೆಯುತ್ತಾರೋ 3-4 ತಲೆಮಾರುಗಳವರೆಗೆ ಶಾಪವನ್ನು ಬರಮಾಡ್ತೇನೆ. ಈ ಕಡೆ ಗಮನಿಸಿ ಪ್ರಿಯರೇ, ನೀವು ಮಾಡಿದ ಪಾಪಕ್ಕೆ ಮಕ್ಕಳಿಗೆ ಶಾಪ, ನಿಮ್ಮ ಭೂಮಿಗೆ ಶಾಪ. ಅವರು ನಿರಪರಾಧಿಗಳು, ಮಕ್ಕಳು ನಿರಪರಾಧಿಗಳು ಪ್ರಿಯರೇ. ನೋಡ್ರಿ, ಮೋನಿಕಮ್ಮ ಪ್ರಾರ್ಥನೆ ಜೀವಿತದಲ್ಲಿ ದೇವರ ಮಗಳಾಗಿ ಜೀವಿಸಿದ್ದಕ್ಕೆ ಮೋನಿಕಮ್ಮನ ಪ್ರಾರ್ಥನೆಯಿಂದ, ಮೋನಿಕಮ್ಮಳ ಸನ್ನಡತೆಯಿಂದ ಮಗ ಅಗಸ್ಟಿನ್ ಏನಾದರೂ ಒಬ್ಬ ಗುರುವಾಗಿ, ಬಿಷಪ್ ಆಗಿ ಮಹಾನ್ ಸಂತರಾದರು. ಇದು ಯಾರ ಕಾರಣ? ಮೋನಿಕಮ್ಮ. ಗಮನಿಸಿರಿ ಪ್ರಿಯರೇ. ನೆಕ್ಸ್ಟ್, ಮದರ್ ತೆರೇಸರವರು ಈ ಭೂಮಿಯಲ್ಲಿ ಅವರು ಸಂತರಾಗಿದ್ದಾರೆ. ಅವರು ಇಡೀ ವಿಶ್ವದಲ್ಲಿ ಗುರುತಿಸಿಕೊಳ್ಳಬೇಕಾದ್ರೆ ಮದರ್ ತೆರೇಸರವರ ಹಿಂಭಾಗದಲ್ಲಿ ಅವರ ತಂದೆ ತಾಯಿ. ನೆಕ್ಸ್ಟ್, ಸಂತ ಅಂತೋಣಿಯವರು ಬಾಲಕನಾಗಿರುವಾಗಲೇ ಅದ್ಭುತಗಳನ್ನು ಮಾಡಿದಂಥ ವ್ಯಕ್ತಿ. ಸಂತ ಅಂತೋಣಿಯವರು ಅದ್ಭುತಗಳನ್ನು ಮಾಡಬೇಕಾದ್ರೆ ಅದರಲ್ಲಿ ಅವರ ತಂದೆ ತಾಯಿ ಪಾತ್ರ ಇದೆ. ಈ ಭೂಮಿಯಲ್ಲಿ ತಂದೆ ತಾಯಿಗಳಾದ ನಾನು ಮತ್ತು ನೀವು ಯಾವ ಜೀವನವನ್ನು ನಡೆಸುತ್ತೇವೋ ಅದೇ ಅಳತೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಸಿಗುತ್ತದೆ. ಅಬ್ರಾಹಮನ ಆಶೀರ್ವಾದ, ಯಾಕೋಬ, ಇಸಾಕ ಇವರೆಲ್ಲ ದೇವರ ಜೊತೆ ಇದ್ದರು ಪ್ರಿಯರೇ. ಅವರ ಮಕ್ಕಳನ್ನು, ಅವರ ಸಂತತಿಗಳನ್ನು ದೇವರ ಆಶೀರ್ವಾದ ಮಾಡಿದರು. ಇಸ್ರಾಯೇಲರ 12 ಕುಲ ಗೋತ್ರಗಳಿಗೆ ಅವರನ್ನು ಸಿಂಹಾಸನಗಳನ್ನು ಕೊಟ್ಟರು ದೇವರು. ಆದ್ದರಿಂದ ದಯಮಾಡಿ ಗಮನಿಸಿರಿ ಪ್ರಿಯ, ನನಗೆ ಸಂಪತ್ತಿದೆ, ನನಗೆ ಅಹಂಕಾರ ಇದೆ, ಗರ್ವ ಇದೆ. ಗಮನಿಸಿರಿ, ದೇವರಿಗೆ ವಿರುದ್ಧವಾಗಿ ಅಡ್ಡಲಾಗೋದು ಪಾಪಕ್ಕಿಂತ ಮೊದಲು ಗರ್ವ, ಅಹಂಕಾರ. ಯಾವನಿಗೆ ಗರ್ವ ಇದೆ, ಯಾರಿಗೆ ಅಹಂಕಾರ ಇದೆ, ಅವರು ದೇವರ ಹತ್ರ ಮೊಣಕಾಲುಲಿಕ್ಕೆ ಸಿದ್ಧ ಇಲ್ಲ, ದೇವರಿಗೆ ಅಧೀನರಾಗಲಿಕ್ಕೆ ಸಿದ್ಧ ಇಲ್ಲ, ದೇವರ ಮುಂದೆ ಮೊಣಕಾಲುಲಿಕ್ಕೆ ಅವರಿಗೆ ಯಾವುದೇ ಕಾರಣಕ್ಕೂ ಆಸೆ ಇಲ್ಲ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನೀರನ್ನು, ಬೆಂಕಿಯನ್ನು ನಿಮ್ಮ ಮುಂದೆ ದೇವರು ಇಟ್ಟಿದ್ದಾರೆ. ಕತ್ತಲೆಯನ್ನು, ಬೆಳಕನ್ನು ದೇವರು ನಿನ್ನ ಮುಂದೆ ಇಟ್ಟಿದ್ದಾರೆ. ನೀನು ಯಾವುದನ್ನು ಆರಿಸಿಕೊಳ್ಳುತ್ತೀಯೋ ಅದು ನಿನಗೆ ಸಿಗ್ತದೆ. ಯಾವುದು ನೀನು ಆರಿಸ್ಕೊಳ್ತೀಯೋ ಅದು ನಿನಗೆ ಸಿಗ್ತದೆ. ಹಾಲೆಲೂಯ್ಯ. ಗಟ್ಟಿಯಾಗಿ ಹೇಳಿ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸಿರಾಕನ ಗ್ರಂಥ 42ನೇ ಅಧ್ಯಾಯ 1ನೇ ವಾಕ್ಯ. ಸಿರಾಕನ ಗ್ರಂಥ 42ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಸಿರಾಕ 42:1. ಹಾಂ ಹಾಂ, ಈ ಕಡೆ ಗಮನಿಸ್ರಿ ಪ್ರಿಯರೇ. ಯಾರ ದಾಕ್ಷಿಣ್ಯಕ್ಕೋಸ್ಕರ ಪಾಪ ಮಾಡಬೇಡ. ಈ ಕಡೆ ಗಮನಿಸ್ರಿ. ನಿಮಗೆ ಯಾರೋ ಒಬ್ಬರು ಬಹಳ ಸಮಾಜದಲ್ಲಿ ಅತ್ಯುನ್ನತವಾದ ವ್ಯಕ್ತಿ ನಿಮಗೆ ಹೇಳ್ಬೋದು, ಅವರು ಹೋಗಿ ಈ ರೀತಿ ಮಾಡಬಾರ, ನಾನಿದ್ದೇನೆ, ಹೆದರ್ಕೋಬೇಡ. ಕೋರ್ಟಿಗೆ ಹೋಗ್ತಾರ ಹೋಗ್ಲಿ, ಸ್ಟೇಷನ್ಗೆ ಹೋಗ್ತಾರ ಹೋಗ್ಲಿ, ನಾನಿದ್ದೇನೆ, ಹೋಗೋ, ನೀನು ಈ ರೀತಿ ಮಾಡ್ಬಾ, ಬೆಂಕಿ ಹಚ್ಚಿ ಬಾ. ದೇವ್ರು ಹೇಳ್ತಾರೆ ನೋಡ್ರಿ,
ಯಾರ ಮುಖ ದಾಕ್ಷಿಣ್ಯವನ್ನು ನೋಡಿ ನೀನು ಪಾಪ ಮಾಡಬೇಡ. ಯಾಕಂದರೆ ಮಾಡುವ ಪಾಪಕ್ಕೆ ನೀನು ಯಾರ ಮಾತನ್ನು ಕೇಳಿಕೊಂಡು ಪಾಪ ಮಾಡ್ತೀಯೋ ಅವರು ನಿನಗೆ ರಕ್ಷಣೆ ಕೊಡೋದಿಲ್ಲ. ಅದಕ್ಕಾಗಿ ನೀವಿರುವ ಸ್ಥಳಗಳಲ್ಲಿ ಈ ಸಮಾಜದಲ್ಲಿ ಉನ್ನತವಾದ ವ್ಯಕ್ತಿ ಆಗ್ಬೋದು, ಯಾರೇ ಆಗ್ಬೋದು, ಹೋಗಿ ಈ ರೀತಿ ಅಕ್ರಮ ಮಾಡಿ ಬಾ, ಅನ್ಯಾಯ ಮಾಡಿ ಬಾ, ಈ ರೀತಿ ಬೆಂಕಿ ಹಚ್ಚಿ ಬಾ, ನಾನಿದ್ದೇನೆ, ಕೊಲೆ ಮಾಡಿ ಬಾ. ಇಂಥ ಅವಕಾಶಗಳು ನಿಮಗೆ ಸಿಕ್ಕಿದರೆ ದೇವರು ಹೇಳ್ತಾರೆ, ಯಾರ ಮುಖ ದಾಕ್ಷಿಣ್ಯವನ್ನು ನೋಡಿ ನೀನು ಪಾಪವನ್ನು ಮಾಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪವು ರೋಗ ಕೊಡ್ತದೆ, ಪಾಪ ಶಾಪಗಳನ್ನು ಕೊಡ್ತದೆ, ಪಾಪ ನಿನ್ನನ್ನು ಮರಣಕ್ಕೀಡು ಮಾಡುತ್ತದೆ, ಪಾಪ ಐಶ್ವರ್ಯವನ್ನು ಹಾಳು ಮಾಡ್ತದೆ, ಪಾಪ ನಿನ್ನ ಸಂತೋಷ ಸಮಾಧಾನವನ್ನು ಕೊಲ್ಲುತ್ತದೆ. ಎಷ್ಟೇ ಸಂಪಾದನೆ ಮಾಡಿದರೂ ನಿನ್ನ ಮನೆಯಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಸಿನ್ ಈಸ್ ಟೆರಿಬಲ್. ಪಾಪ ಅನ್ನುವುದು ಭಯಾನಕ. ಪ್ರಿಯರೇ, ಇನ್ನೂ ಪಾಪದ ದುಷ್ಪರಿಣಾಮಗಳನ್ನು ಹೇಳ್ಕೊಂಡ್ರೆ ಇನ್ನೂ ಅನೇಕ ರೀತಿಯಲ್ಲಿ ನಾವು ವಿವರಿಸ್ತಾ ಹೋಗ್ಬೋದು. ಆದರೆ ಮುಂದೆ ನಾವನ್ನು ದಶಾಜ್ಞೆಗಳ ಬಗ್ಗೆ ವಿವರಿಸಬೇಕಾಗಿದ್ದರಿಂದ ನಾವು ಒಂದು ಗೀತೆಯನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಕಣ್ಣು ಮುಚ್ಚಿ. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು ಎಂಬ ಗೀತೆಯನ್ನು ಹಾಡಿ ನಮ್ಮ ದೇವರನ್ನು ನಾವು ಸ್ತುತಿಸೋಣ. ದೇವರ ಮುಂದೆ ತಲೆಬಾಗಿ ಶಿರಬಾಗಿ ಕೈಗಳನ್ನು ಜೋಡಿಸಿ, ದೇವರೇ, ನಾನು ಪಾಪಿ, ನಾ ಶಾಪಗ್ರಸ್ತನು, ನಾನು ವೈದ್ಯರ ಆರೋಗ್ಯಕ್ಕೆ ಗುರಿಯಾದವನು, ವ್ಯಭಿಚಾರದ ಪಾಪ ನನ್ನಲ್ಲಿದೆ, ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ಸ್ವಾಮಿ ನನ್ನನ್ನು ಕ್ಷಮಿಸಿ. ಕಣ್ಣುಗಳು ಮುಚ್ಚಿ ಅಂತರಂಗದಲ್ಲಿ ನಿಮ್ಮ ಹೃದಯದ ಬಾಗಿಲುಗಳನ್ನು ತೆರೆದು ನಿಮ್ಮ ತುಟಿಗಳನ್ನು ಅಲುಗಾಡಿಸಿ ಪ್ರಾರ್ಥಿಸಿ. ಸುಮ್ಮನೆ ಕೂತ್ಕೊಳ್ಬೇಡಿ ಪ್ರಿಯರೇ, ನಿಮ್ಮ ತುಟಿಗಳು ಅಲುಗಾಡಲಿ. ಸ್ವಾಮಿ, ನಾನು ಪಾಪಿ, ನನ್ನ ಪಾಪವು ನನ್ನನ್ನು ಬೇಟೆಯಾಡುತ್ತಿದೆ, ನನ್ನನ್ನು ನಾಶವಾಗುವವರೆಗೂ ಪಾಪ ನನ್ನನ್ನು ಬೇಟೆಯಾಡುತ್ತಿದೆ. ಸ್ವಾಮಿ, ನನ್ನನ್ನು ಕ್ಷಮಿಸಿರಿ. ಯೇಸು ಸ್ವಾಮಿಯವರೇ, ನನ್ನನ್ನು ಕ್ಷಮಿಸಿರಿ. ನಿಮ್ಮ ಪರಿಶುದ್ಧವಾದ ರಕ್ತದಲ್ಲಿ ನನ್ನನ್ನು ಶುದ್ಧೀಕರಿಸಿರಿ ಎಂಬುದಾಗಿ ಈ ಗೀತೆ ಸಾಲುಗಳೊಂದಿಗೆ ನಾವು ಪ್ರಾರ್ಥಿಸೋಣ. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲ. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ನಾ ಬೇಡಲು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ಎತ್ತಿ ನಾ ಬೇಡಲು. ಕೈ ಎತ್ತಿ ನಾ ಬೇಡಲು. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಯೋಗ್ಯತೆ ನನಗಿಲ್ಲ ಪ್ರಭುವೇ,
ನಿನ್ನ ಮಾರ್ಗವ ತೋರಿದೆ ನಾನು, ನಿನ್ನ ಹೃದಯ ನೋಯಿಸಿದೆ ನಾನು. ನಿನ್ನ ಮಾರ್ಗವ ತೋರಿದೆ ನಾನು, ನಿನ್ನ ಹೃದಯ ನೋಯಿಸಿದೆ ನಾನು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ಎತ್ತಿ ನಾ ಬೇಡಲು ಯೇಸುವೇ. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ಎತ್ತಿ ನಾ ಬೇಡಲು. ಕೈ ಎತ್ತಿ ನಾ ಬೇಡಲು, ಕೈ ಎತ್ತಿ ನಾ ಬೇಡಲು. ಯೇಸುವೇ 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 ಯೇಸುವೇ. ಬಾಳಲಾರೆ ಬಾಳಲಾರೆ ನಿನ್ನ ಬಿಟ್ಟು ನಾ ಬಾಳಲಾರೆ 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 ನಿನ್ನ ಬಿಟ್ಟು ನಾ ಬಾಳಲಾರೆ. ಸ್ವೇ ಹೋಗಲಾರೆ ಹೋಗಲಾರೆ ನಿನ್ನ ಬಿಟ್ಟು ನಾ ಹೋಗಲಾರೆ. ಪಾಪವ ಮಾಡಿ ನಾಶವಾಗುವ ಮುನ್ನ ರಕ್ಷಿಸು ದೇವ ನೀನನ್ನ. ಪಾಪವ ಮಾಡಿ ನಾಶವಾಗುವ ಮುನ್ನ ರಕ್ಷಿಸು ದೇವ ನೀನನ್ನ. ಬಲ ನೀಡು ದೇವ ವರ ನೀಡು ದೇವ, ಬಲ ನೀಡು ದೇವ ವರ ನೀಡು ದೇವ. ಯೇಸುವೇ 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 ಯೇಸುವೇ. ಬಾಳಲಾರೆ ಬಾಳಲಾರೆ ನಿನ್ನ ಬಿಟ್ಟು ನಾ ಬಾಳಲಾರೆ. ಯೇಸುವೇ 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 ಯೇಸುವೇ. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲನು. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ಎತ್ತಿ ನಾ ಬೇಡಲು.
ಕೈತಿನ ಬೇಡಲು ಯೇಸುವೇ 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 ಯೇಸುವೇ. ಎರಡು ಕರೆಗಳನ್ನು ಮೇಲೆ ಎತ್ತೋಣ ಪ್ರಿಯರೇ. ಕೈ ಎತ್ತೋದಕ್ಕೆ ನನಗೆ ಯೋಗ್ಯತೆ ಇಲ್ಲದೆ, ಸ್ವಾಮಿ ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲಲು ಯೋಗ್ಯತೆ ಇಲ್ಲದೆ ರೋಧಿಸುತ್ತಿದ್ದೇನೆ ಸ್ವಾಮಿ. ದುಃಖದಿಂದ ತೊಲಲಾಡುತ್ತಿದ್ದೇನೆ ಯೇಸುವೇ. ಕೈ ಎತ್ತಿ ಬೇಡಲು ನಾನು ಯೋಗ್ಯನಲ್ಲ. ನಿಮ್ಮ ಮುಂದೆ ತಲೆ ಎತ್ತಿ ಬೇಡಲು ನನಗೆ ಯೋಗ್ಯತೆ ಇಲ್ಲ. ಪಾಪ ಮಾಡಿದ್ದೇನೆ. ಯೇಸುವೇ ಯೇಸುವೇ ಕೂಗಿ ಕರೆಯಿರಿ. ಯೇಸುವೇ 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 ಪ್ರಾರ್ಥಿಸೋಣ. ಯೇಸುವೇ 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 ಬಾಳರೆ ನಿಮ್ಮ ಬಿಟ್ಟು